ವಾರ್ಷಿಕ ಜಿಬಿಸಿಯ ಸಭೆ ಅದನ್ನು ಮತ್ತೆ ಮತ್ತೆ ಪ್ರಸ್ತಾಪಿಸ್ತಾರೆ. ಆಮೇಲೆ ಅವರು ಆ ಇಸ್ಕಾನ್ನ ಪ್ರಾರಂಭವಾದಾಗಿನಿಂದ ಅವರು ಅಲ್ಲಿ ಹೇಳ್ತಿದ್ರು, ಇದು ಒಬ್ಬನ ಕೆಲಸವಲ್ಲ, ಅದಕ್ಕಾಗಿ ಅವರು ನಿರ್ವಹಣಾ ಮಂಡಳಿಯೊಂದನ್ನು ಸ್ಥಾಪಿಸಿದ್ರು. ವಿಶ್ವದಾದ್ಯಂತ ಹರಡಿದ ಈ ಬೃಹತ್ ಸಭೆಯನ್ನು ಸಂಸ್ಥೆ, ಇದು ವಿಶ್ವದಾದ್ಯಂತ ಹರಡಿದೆ ಈ ಸಂಸ್ಥೆ, ಅದನ್ನು ನಿರ್ವಹಿಸುವುದು ಒಬ್ಬರಿಂದ ಸಾಧ್ಯ ಇಲ್ಲ, ಅದು ಕಷ್ಟ. ಜಿಬಿಸಿಯ ಸದಸ್ಯರೊಂದಿಗೆ ಅವರ ಕಾಗದವನ್ನು ಬರೀತಾರೆ. ಸದಾ ನೆನಪಿನಲ್ಲಿಡಿ, ಈ ಜವಾಬ್ದಾರಿಯನ್ನು ನಾನು ಒಪ್ಪಿಸುವ ಕೆಲವೇ ಮುಂದಾಳುಗಳಲ್ಲಿ ನೀವು ಕೂಡ ಒಬ್ಬರು. ನಿಮ್ಮ ಕರ್ತವ್ಯ ಇದು ತುಂಬಾ ದೊಡ್ಡದು ಅಂತೇಳಿ ಅಲ್ಲೇ ಹೇಳಿದ್ದಾರೆ. ಇಸ್ಕಾನ್ ಚಳವಳಿಯ ಒಂದು ನಿಮಿಷ ಸ್ಕ್ರೀನ್ ಏನೇ ಸ್ಕ್ರೀನ್ ಬಂತಾ ನಿಮ್ಗೆ? ಹರೇ ಇವಾಗ ಕೃಷ್ಣ. ಬಂತು ಮಾತಾಜಿ, ಇವಾಗ ಬಂತು. ಓಪನ್ ಆಗ್ಲಿಲ್ಲ ಅಲ್ಲ? ಇಲ್ಲ, ಆಯ್ತು ಮಾತಾಜಿ. ಓಕೆ ಓಕೆ, ಹಾಕ್ತಾ ಇದ್ದೆ. ಹರೇ ಕೃಷ್ಣ ಹರೇ ಕೃಷ್ಣ. ಹಾಗೆ ಇಸ್ಕಾನ್ ಚಳವಳಿಯ ಅದ್ಭುತವಾಗಿ ಯಶಸ್ಸು ಗಳಿಸುತ್ತಿರುವುದನ್ನು ಈಗ ಪ್ರಭುಪಾದರಲ್ಲಿ ಗಮನಿಸ್ತಾರೆ. ಅವರು ಚೈತನ್ಯ ಮಹಾಪ್ರಭುಗಳ ಕೃಪೆಗೆ ಇದು ಒಂದು ದೃಷ್ಟಾಂತ. ಆ ಪ್ರಭುಪಾದರ ವಿನಯಶೀಲ ಪ್ರಯತ್ನಗಳು, ಆಮೇಲೆ ದಯಾಶೀಲರಾದ ಚೈತನ್ಯ ಮಹಾಪ್ರಭುಗಳದನ್ನು ಒಪ್ಪಿಕೊಂಡಿದ್ರು. ಆ ಇಸ್ಕಾನ್ ಪ್ರಭುಪಾದರು ತಮ್ಮ ಗುರುಗಳಿಗೆ ಅದು ಸಲ್ಲಿಸಿದ ಒಂದು ಸೇವೆ ಅಂತೇಳಿ ಭಾವಿಸ್ತಾರೆ. ಈಗ ಪ್ರಭುಪಾದರ ಶಿಷ್ಯರು ಈ ಸಂಸ್ಥೆಯನ್ನು ಚೆನ್ನಾಗಿ ನಡೆಸುವುದರ ಮೂಲಕ ಅವರು ಗುರುವಿಗೆ ಕಾಣಿಕೆ ಸಲ್ಲಿಸುವಂತಹ ಕೆಲಸ ಅದು. ತಾವು ಈ ಜಗತ್ತಿನಿಂದ ಮುಕ್ತರಾಗುವ ಮೊದಲು ಸಂಸ್ಥೆಯು 108 ದೇವಾಲಯಗಳನ್ನು ಪೂರ್ಣಗೊಳಿಸಬೇಕು. ಮತ್ತೆ ಪ್ರಭುಪಾದರ ಇದು ಬಯಕೆ ಆಗಿತ್ತು, ಆ ದೇವಾಲಯಗಳನ್ನು ಜೀವಂತವಾಗಿ ಇಡ್ಬೇಕು ಅಂತೇಳಿ. ಮತ್ತೆ ಆ ನಿಷ್ಠಾವಂತ ಶಿಷ್ಯರ ಕರ್ತವ್ಯ ಅದು ಅಂತ ಹೇಳ್ತಾರೆ. ಆಸ್ಟ್ರೇಲಿಯಾದಲ್ಲಿ ಇದ್ದ ತಮ್ಮ ಜಿಬಿಸಿ ಪ್ರತಿನಿಧಿಗೆ ಪ್ರಭುಪಾದರು ಒಂದು ಕಾಗದ ಬರೀತಾರೆ. ಮೆಲ್ಟನ್, ಲಂಡನ್, ಬೊಂಬೈ, ಪ್ಯಾರಿಸ್, ಈ ಎಲ್ಲಾ ಸ್ಥಳಗಳಲ್ಲಿ ಕೂಡ ನಾವು ಕಟ್ಟಿರುವ ಆ ದೇವಾಲಯಗಳು ತುಂಬಾ ಚಂದ ಇದೆ. ಪ್ರತಿಯೊಂದಕ್ಕೂ ಅದ್ಭುತವಾದ ಅಮೋಘವಾದ ಅರ್ಚ ವಿಗ್ರಹವು ನಮ್ಮ ನಿಷ್ಠಾವಂತ ಸೇವೆಗೆ ಅದು ಸಾಕ್ಷಿ. ಈಗ ಜಿಬಿಸಿಯ ಕರ್ತವ್ಯ ಈ ದೇವಾಲಯಗಳನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳುವುದು, ಅದು ಅವರ ಕರ್ತವ್ಯ. ಆ ಸ್ಫೂರ್ತಿಯನ್ನು ತುಂಬಬೇಕು, ನಿರ್ವಹಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಕೃಷ್ಣ ಪ್ರಜ್ಞೆಯ ಬೋಧಕನಿಗೆ ಸಮಸ್ಯೆಗಳು ಬರುವುದು ಅದು ಅನಿವಾರ್ಯ. ಅದಕ್ಕಾಗಿ ಅನೇಕ ಸಾಧುಗಳು ಬೋಧನೆಗೆ ಅದರ ಹಂಗಿಗೆ ಹೋಗದೆ ಯಾರಾದ್ರೂ ಒಂದು ಪವಿತ್ರ ಕ್ಷೇತ್ರದಲ್ಲಿ ಉಳಿಯಲು ಬಯಸ್ತಿದ್ರು. ಆದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಸಂಪ್ರದಾಯಕ್ಕೆ ಸೇರಿದ ಆ ಭಕ್ತಿ ಸಿದ್ಧಾಂತ ಸರಸ್ವತಿ ಮತ್ತು ಇತರ ಮಹಾ ಆಚಾರ್ಯರು ಬದ್ಧಾತ್ಮರಿಗೆ ಸಾಧ್ಯವಾದದ್ದು ಭಗವಂತನ ಭಕ್ತಿ ಸೇವೆಯಿಂದ ಕರುಣಿಸುವ ಕಾಳಜಿ ಉಳ್ಳವರು ಆಗಿದ್ರು. ಒಂದು ಸಾರಿ ಬೋಧನೆಯ ಮಾರ್ಗವನ್ನು ಸ್ವೀಕರಿಸಿದವನು ತುಂಬಾ ಸಮಾಧಾನಿಯಾಗಿರ್ಬೇಕು. ಬೋಧಕನ ದಾರಿಯಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗ್ತದೆ. ಆರ್ಥಿಕ ಅಗತ್ಯಗಳು, ರಾಷ್ಟ್ರೀಯ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿಬಂಧನಗಳು, ಭಗವಂತನ ಶುದ್ಧ ಭಕ್ತಿಯ ಬಗ್ಗೆ ಅಜ್ಞಾನಿಗಳಾದ ಅಸುರಿ ಸ್ವಭಾವದ ಶತ್ರುಗಳು, ವೈರತ್ವ, ಹೊಸದಾಗಿ ಭಕ್ತರಾದವರ ನಡುವಿನ ವೈಯಕ್ತಿಕ ಮಹತ್ವಾಕಾಂಕ್ಷೆ ಮತ್ತೆ ಅಭಿಪ್ರಾಯಗಳು, ಹಾಗೆ ಅನೈತಿಕ ಕಾಮ, ಮದ್ಯವ್ಯಸನವನ್ನು ಅದನ್ನು ನಿವಾರಿಸಬೇಕಾದ್ರೆ ಉಂಟಾಗುವ ಹೋರಾಟಗಳು, ಆಮೇಲೆ ಮತ್ತು ಅಧಪತನಗಳು, ಒಂದೇ ಎರಡೇ ಎಷ್ಟು ಸಾವಿರಾರು ಸಮಸ್ಯೆಗಳು ಇರ್ತದೆ. ಈಗ ಶ್ರೀಲ ಪ್ರಭುಪಾದರಿಗೆ ಇಂಥ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಟ ನಡೆಸುವುದು ಯುಕ್ತ ಅಂತ ಹೇಳಿ ಎಣಿಸ್ತದೆ. ಇಂತಹ ಹೋರಾಟದಿಂದ ಜನನ ಮರಣ ಈ ಚಕ್ರದಿಂದ ಒಬ್ಬ ಜೀವಿಯನ್ನು ಪಾರು ಮಾಡ್ಲಿಕ್ಕೆ ಸಾಧ್ಯವಾದ್ರು ಆ ಹೋರಾಟ ಸಾರ್ಥಕ ಅಂತೇಳಿ ಅವರು ಭಾವಿಸ್ತಿದ್ರು. ತಮ್ಮ ಹಿರಿಯ ಶಿಷ್ಯರು ಇದ್ದಾರೆ, ಆ ಹೋರಾಟದಲ್ಲಿ ಅವರ ಹೆಗಲು ಕೊಟ್ಟು ದುಡಿಬೇಕು ಅಂತ ಹೇಳ್ತಾರೆ. ಅದು ಪ್ರಭುಪಾದರ ಇಚ್ಛೆ ಕೂಡ ಆಗಿತ್ತು. ಅವರ ಹಿರಿಯ ಶಿಷ್ಯರಲ್ಲಿ ಸಮರ್ಥರು, ಪ್ರಾಮಾಣಿಕರು ಕಂಡಾಗ ತಮ್ಮ ಜವಾಬ್ದಾರಿಯನ್ನು ಅವರಿಗೆ ಒಪ್ಪಿಸಿ ತಮ್ಮ ಜೀವನದ ಪರಮ ಉದ್ದೇಶವಾದ ಈ
ಮದ್ಭಾಗವತ ಅದರ 12 ಸ್ಕಂದಗಳನ್ನು ಸಿದ್ಧಪಡಿಸುವ ಕೆಲಸದ ಕಡೆ ಅವರು ಹೆಚ್ಚು ಗಮನವನ್ನು ಕೊಡ್ತಿದ್ರು. ಈಗ ಭಕ್ತರಾದ್ರೂ ಪ್ರಭುಪಾದರು ಹೆಚ್ಚು ಪುಸ್ತಕಗಳನ್ನು ಬರೀಬೇಕು, ಹೆಚ್ಚು ಅನುವಾದಗಳನ್ನು ಮಾಡಬೇಕು ಎಂಬುದು ಅವರ ಆಗ್ರಹಪೂರ್ವಕವಾಗಿ ಒತ್ತಾಯಿಸ್ತಿದ್ರು ಅವರು. ಪ್ರಭುಪಾದರು ಎಷ್ಟು ಹೆಚ್ಚು ಬರೆದ್ರೆ ಅಷ್ಟು ಹೆಚ್ಚು ಗ್ರಂಥಗಳನ್ನು ನಾವು ಓದ್ಬೋದು ಅಥವಾ ವಿತರಿಸಬಹುದು ಎನ್ನುವುದು ಅವರ ಅಪೇಕ್ಷೆ. ಶ್ರೀಲ ಪ್ರಭುಪಾದರು ಆ ಬಗ್ಗೆ ತಮ್ಮ ಶಕ್ತಿ ಮೀರಿ ಅವರು ದುಡಿಯುವುದಾಗಿ ಶಿಷ್ಯರಿಗೆ ಭರವಸೆಯನ್ನು ಕೂಡ ಕೊಡ್ತಿದ್ರು. ಆದರೆ ಈ ಕಾರ್ಯ ಕೇವಲ ಯಾಂತ್ರಿಕವಾದದ್ದು ಆಗಿರ್ಲಿಲ್ಲ. ಅದರಲ್ಲಿ ಏಕಾಗ್ರತೆ ಇರಬೇಕು, ಮನಶಾಂತಿ ಈ ಕಾರ್ಯಕ್ಕೆ ಅಗತ್ಯ. ಅನೇಕ ಸಮಸ್ಯೆಗಳು ಆಕ್ರಮಣ ಮಾಡಿದಾಗ ಕೂಡ ಇರುವ ಸಮಸ್ಯೆಗಳನ್ನು ಮತ್ತಷ್ಟು ಜಟಿಲಗೊಳಿಸುತ್ತಿರುವಾಗ ಬರವಣಿಗೆಯ ಕೆಲಸ ನಡೆಸುವುದು ಸ್ವಲ್ಪ ಕಷ್ಟವೇ. ಆ ಗುರುಕುಲದ ಸ್ಥಾಪನೆಗೆ ಕಾರಣರಾದ ಜೆಪಿಸಿ ಸದಸ್ಯರೊಬ್ಬರು ಶ್ರೀಲ ಪ್ರಭುಪಾದರಿಗೆ ಪತ್ರ ಬರೀತಾರೆ. ಎಲ್ಲಾ ಇಸ್ಕಾನ್ ಕೇಂದ್ರಗಳು ಈ ಶಿಕ್ಷಣ ಪದ್ಧತಿಯನ್ನು ಪ್ರೋತ್ಸಾಹಿಸಬೇಕೆಂದು ಯೋಜನೆಗಳನ್ನು ಅವರು ಮುಂದಿಟ್ಟಾಗ ಪ್ರಭುಪಾದರು ಹೀಗೆ ಉತ್ತರಿಸಿದರು: ಆರ್ಥಿಕ ಜವಾಬ್ದಾರಿಯನ್ನು ಕೇಂದ್ರಗಳ ಮೇಲೆ ಹೊರಿಸುವ ಆ ಬಗ್ಗೆ ಜಿಬಿಸಿಯಲ್ಲಿ ಚರ್ಚೆ ಮಾಡಬೇಕು. ಮತ್ತೆ ಸ್ಟಾಕ್ ಹೋಮ್ ಕೇಂದ್ರದಲ್ಲಿ ಭಿನ್ನಾಭಿಪ್ರಾಯ ಒಂದು ತಲೆದೋರಿದಾಗ ಪ್ರಭುಪಾದರು ಅದರಲ್ಲಿ ತೀರ್ಮಾನ ನೀಡಬೇಕಂತ ಶಿಷ್ಯರು ಪ್ರಾರ್ಥಿಸ್ತಾರೆ. ಪ್ರಭುಪಾದರು ಈ ವಿಷಯಗಳನ್ನು ಜಿಬಿಸಿ ಸಭೆಯಲ್ಲಿ ತೀರ್ಮಾನಿಸಬೇಕು. ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಗುರುಗಳಾಗಬೇಕು ನಿಜ, ಆದರೆ ಅವರಲ್ಲಿ ಅನೇಕರಿಗೆ ಅರ್ಹತೆ ಎಂಬುದೇ ಇಲ್ಲ. ಪಿಪಾಸೆ, ಅನಗತ್ಯ ಬದಲಾವಣೆಗಳು, ದೈವ ಸೋದರರಲ್ಲೇ ತಿಕ್ಕಾಟ ಎಲ್ಲಾ ಪಾಶ್ಚಾತ್ಯ ರೋಗಗಳು ಎಂಬುದಾಗಿ ಪ್ರಭುಪಾದರಲ್ಲಿ ಹೇಳ್ತಿದ್ರು. ಕೃಷ್ಣ ಪ್ರಜ್ಞೆ ಎನ್ನುವುದು ಒಂದು ಪರಿಪೂರ್ಣ ಪಥ. ಅದು ತಮ್ಮ ಶಿಷ್ಯರು ಅದರಲ್ಲಿ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ನಡೆದ್ರೆ ಖಂಡಿತವಾಗಿಯೂ ಎಲ್ಲರೂ ಯಶಸ್ಸನ್ನು ಗಳಿಸ್ತಾರೆ. ಅನೇಕ ವೇಳೆ ಪಾಶ್ಚಾತ್ಯ ರೋಗಗಳು ತಮ್ಮ ಶಿಷ್ಯರನ್ನು ಆಕ್ರಮಿಸುವುದನ್ನು ಪ್ರಭುಪಾದರು ಗಮನಿಸ್ತಾರೆ. ಅದನ್ನು ತಡೆಯುವುದು ಜಿಬಿಸಿ ಸದಸ್ಯರಿಗೆ ಕೂಡ ಆಗ್ಲಿಲ್ಲ. ಆದ್ರೆ ಅದರ ನಿವಾರಣೆಗೆ ಸ್ವತಃ ಪ್ರಭುಪಾದರು ತೊಡಗುವುದಾದ್ರೆ ಅವರು ಮಾಡಬೇಕಾಗಿದ್ದ ಬೇರೆ ಉನ್ನತ ಕಾರ್ಯಗಳನ್ನು ಮಾಡುವವರು ಯಾರು? ಅವರ ಅಭಿಪ್ರಾಯದಲ್ಲಿ ಈ ಸಮಸ್ಯೆಗಳನ್ನು ಜಿಬಿಸಿಯೇ ಬಗೆಹರಿಸಬೇಕು. ಆಗ ಮಾತ್ರ ಇದು ಅವರು ನೆಮ್ಮದಿಯಿಂದ ಅನುವಾದದ ಕಾರ್ಯದಲ್ಲಿ ತೊಡಗಬಹುದು ಅಂತ ಹೇಳಿ ಈ ಅಂಶ ಮದ್ಭಾಗವತದ 4ನೆಯ ಸ್ಕಂದದಲ್ಲಿ ಸೂಚಿತವಾಗಿದೆ. ಶಿಷ್ಯರು ಪ್ರವರ್ಧಮಾನಕ್ಕೆ ಬಂದ ಮೇಲೆ ಅದು ತಾವೇ ಅಧ್ಯಾಪನ ನಡೆಸಲು ಸಮರ್ಥರಾದ ಮೇಲೆ ಗುರುವು ನಿವರ್ತನಾಗಬೇಕು. ಏಕಾಂತದಲ್ಲಿ ಕುಳಿತು ಬರವಣಿಗೆ, ನಿರ್ಜನ ಭಜನೆಯಲ್ಲಿ ತೊಡಗಬೇಕು. ಅಂದ್ರೆ ನಿರ್ಜನ ಪ್ರದೇಶದಲ್ಲಿ ಮೌನವಾಗಿ ಕುಳಿತು ಭಕ್ತಿ ಸೇವಾ ಕಾರ್ಯಕ್ರಮದಲ್ಲಿ ಅದರಲ್ಲಿ ತೊಡಗಿಕೊಳ್ಬೇಕು. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಶಿಷ್ಯರು ಈಗಾಗಲೇ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಬೋಧನಾ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ತಮ್ಮ ಗುರುಗಳು ನಿವರ್ತರಾಗಲು ಈಗ ಅವರು ಅವಕಾಶವನ್ನು ಮಾಡಿಕೊಡ್ಬೇಕು. ಬೋಧನಾ ಕಾರ್ಯದಿಂದ ಮುಕ್ತರಾಗಿ ತಮ್ಮ ಬದುಕಿನ ಕೊನೆ ಹಂತದಲ್ಲಿ ಗುರುಗಳು ನಿರ್ಜನ ಭಜನೆಯಲ್ಲಿ ತೊಡಗುವುದು ಸಾಧ್ಯವಾಗಬೇಕು. ಬೋಧನೆಯ ಜವಾಬ್ದಾರಿಯನ್ನು ಶಿಷ್ಯರು ತಾವೇ ವಹಿಸಿಕೊಳ್ಬೇಕು ಅಂತೇಳಿ. ಆದ್ರೆ ಬಿರುಗಾಳಿಯನ್ನು ತಡೆದು ನಿಲ್ಲುವುದು ಯಾರಿಗೆ ಆಗ್ತದೆ? ಸಮಸ್ಯೆಗಳು ಹೆಚ್ಚಾದಾಗ ಎಲ್ಲರೂ ತಂದೆಯ ಬಳಿಗೆ ಓಡುವ ಮಕ್ಕಳಂತೆ ಶಿಷ್ಯರು ಎಲ್ಲರೂ ಪ್ರಭುಪಾದರ ಬಳಿಗೆ ಓಡಿ ಬರ್ತಾರೆ. ನೀವು ನಿಮ್ಮ ಬರವಣಿಗೆಯಲ್ಲಿ ತೊಡಗಿಕೊಳ್ಳಿ ಎಂದು ಹೇಳುತ್ತಲೇ ಗಂಭೀರ ಸಮಸ್ಯೆಯನ್ನು ಅವರ ತೊಡೆಯ ಮೇಲೆ ಹಾಕುವ ಶಿಷ್ಯರು ಇದ್ದಾರೆ. ಒಮ್ಮೆ ಅಮೆರಿಕದ ಒಬ್ಬ ಕೃಷ್ಣ ಪ್ರಜ್ಞಾ ಸಂಸ್ಥೆಯ ಮುಖ್ಯ ಪ್ರಭುಪಾದರಿಗೆ ಪತ್ರ ಬರೆದು ಮುಖ್ಯಸ್ಥ ಅವರು ಪ್ರಭುಪಾದರಿಗೆ ಪತ್ರ ಬರೀತಾರೆ. ಕೆಲವರು ಶಿಷ್ಯರೆಲ್ಲ ಸಂಸ್ಥೆಯ ನಿಯಮಗಳನ್ನು ಸರಿಯಾಗಿ ಪಾಲಿಸುತ್ತಿಲ್ಲ ಎಂಬುದನ್ನು ತಿಳಿಸಿ ಅದೇ ಉಸಿರಿನಲ್ಲಿ ಶ್ರೀಲ ಪ್ರಭುಪಾದರು ಇಂಡಿಯಾದಲ್ಲಿ ಉಳಿದು ಶಾಂತ ಸ್ಥಿತಿಯಲ್ಲಿ ತಮ್ಮ ಬರವಣಿಗೆಯಲ್ಲಿ ಮುಂದುವರಿಯಬೇಕಂತ ಸೂಚಿಸ್ತಾರೆ. ಪ್ರಭುಪಾದರು ಅವರಿಗೆ ಉತ್ತರ ಬರೀತಾರೆ: ಹಳೆಯ ಸ್ವಭಾವಗಳು ಮತ್ತೆ ಮರುಕಳಿಸಿದೆ, ಕತೆ ಮುಗಿದ ಹಾಗೆ ಅಂತೇಳಿ. ನಿಮ್ಮ ಪತ್ರದಿಂದ ನನ್ನ ಶಾಂತಿ ಈಗ ಕದಡಿ ಹೋಗ್ತದೆ. ನಾನು ಹೇಗೆ ತಾನೇ ಏಕಾಗ್ರತೆಯಿಂದ ಪುಸ್ತಕವನ್ನು ಮಾಡಲಿಕ್ಕೆ ಸಾಧ್ಯ? ಅದರಲ್ಲಿ ಅದು ನನಗೆ ಅಸಾಧ್ಯವಾದದ್ದು. ನನಗೆ ಆ ವಿಷಯಗಳನ್ನೆಲ್ಲ ತಿಳಿಸಲೇಬೇಡಿ. ಆಗ ಮಾತ್ರ ನಾನು ವೃಂದಾವನದಲ್ಲಿ ಕುಳಿತು ಬರವಣಿಗೆಯ ಕೆಲಸವನ್ನು ಮಾಡ್ಲಿಕ್ಕೆ ಆಗ್ತದೆ, ಮುಂದುವರಿಸಬಹುದು. ಶ್ರೀಲ ಪ್ರಭುಪಾದರು ಅನೇಕ ಬಾರಿ ಒಂದು ಮಾತನ್ನು ಹೇಳ್ತಿದ್ರು: ನಾನಿನ್ನು ವೃಂದಾವನದಲ್ಲಿ ಕುಳಿತುಕೊಳ್ಬೇಕು. ಈ ಮಾತನ್ನು ಕೇಳಿ ಸಮಸ್ಯಾತ್ಮಕವಾದ ಆ ಸಮಾಜವನ್ನು ತಿದ್ದುವ ಹೊಣೆಗಾರಿಕೆಯಿಂದ ಪ್ರಭುಪಾದರು ತಪ್ಪಿಸಿಕೊಳ್ಳಲು ಬಯಸ್ತಾರೆ ಎಂದು ಯಾರಾದ್ರೂ ಭಾವಿಸ್ಬೇಕು. ಆದ್ರೆ ಇಲ್ಲಿ ಇಸ್ಕಾನ್ ಸಂಸ್ಥೆಯನ್ನು ಅವರು ಎಂದೂ ಕೈ ಬಿಡುವುದಿಲ್ಲ ಎಂಬುದು ಎಲ್ಲರಿಗೂ ಗೊತ್ತು. ಕೃಷ್ಣ ಪ್ರಜ್ಞೆ ಚಳವಳಿಯನ್ನು ಪ್ರಾರಂಭಿಸಿ ಮುನ್ನಡೆಸುವ ಮೂಲಕ ಅವರು ಜಗತ್ ರಕ್ಷಣೆಗಾಗಿ
ಅವರು ಈಗಾಗಲೇ ತಮ್ಮ ಬದುಕನ್ನು ಅದಕ್ಕೆ ದಾರ ಎರೆದು ಬಿಟ್ಟಿದ್ದಾರೆ. ಇನ್ನು ಶಿಷ್ಯರಿಗೆ ಬುದ್ಧಿ ಬರುವುದು ಯಾವಾಗ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಹೀಗೆ ಬರೀತಾರೆ. GBC ಎಲ್ಲಾ ಹೊಣೆಗಾರಿಕೆಯಿಂದಲೂ ನನ್ನನ್ನು ಬಿಡುಗಡೆ ಮಾಡಬೇಕು ಎಂದರೆ ನನ್ನ ಹೊಣೆಯನ್ನೆಲ್ಲ ಈಗ ಅವರು ವಹಿಸ್ಕೊಳ್ಬೇಕು. ಪ್ರಭುಪಾದರು ಮತ್ತೆ ಮತ್ತೆ ಒಂದು ಮಾತು ಹೇಳ್ತಿದ್ರು, ನಾನು ಮಾಡಿದಂತೆ ನೀವು ಕೂಡ ಮಾಡಿ ಅಂತ ಹೇಳಿ. ಅಭಿಪ್ರಾಯ ಭೇದಗಳು, ವಾದ ವಿವಾದಗಳು GBC ಕಾರ್ಯದರ್ಶಿಗಳ ನಡುವೆ ಉಂಟಾದಾಗ ಈ ಸಮಸ್ಯೆಗಳೆಲ್ಲ GBCಯ ಸಭೆಯೇ ಬಗೆಹರಿಸಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ನಾನು GBC ಮಾಡಿದ್ದು ಯಾಕೆ? ಎಲ್ಲಾ ಕಾರ್ಯಗಳು ನೀವು ಶಾಂತಿಯುತವಾಗಿ ನಡೆಸಿಕೊಂಡು ಹೋಗ್ಬೇಕು ಎಂದು. ಆದ್ರೆ ಈಗ ನೀವು ನಿಮ್ಮಲ್ಲೇ ಅಶಾಂತಿಯನ್ನು ಸೃಷ್ಟಿಸ್ತಾ ಇದ್ದೀರಿ. ಹೀಗಾದ್ರೆ ನಾನು ಹೇಗೆ ತಾನೇ ಶಾಂತಿಯಿಂದ ಅನುವಾದದ ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ಆದ್ದರಿಂದ ಎಲ್ಲಾ ಸಂಗತಿಗಳು ಸದ್ಯಕ್ಕೆ ನನ್ನ ಗಮನಕ್ಕೆ ಬಾರದೇ ಇರಲಿ. ಮಾಯಾಪುರದಲ್ಲಿ ನಾವು ಸೇರುತ್ತೇವಲ್ಲ, ಆಗ GBCಯ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡೋಣ. ಆಧ್ಯಾತ್ಮದ ಪ್ರಶ್ನೆಗಳು ಏನೇ ಇರಲಿ ಅಥವಾ ಕೇವಲ ಲೌಕಿಕದ ಪ್ರಶ್ನೆಗಳಿರಲಿ, ಮಾಯಾಪುರದಲ್ಲಿ ನಾವು ಸೇರುವವರೆಗೆ ನನ್ನ ಬಳಿ ಅವುಗಳನ್ನು ಈಗ ಪ್ರಸ್ತಾವಿಸುವುದು ಬೇಡ ಅಂತೇಳಿ ಹೇಳ್ತಾರೆ. ಇಸ್ಕಾನ್ನ ಎಲ್ಲಾ ಸಂಗತಿಗಳನ್ನು ಇವರು ನಿರ್ವಹಿಸುವುದು ಈ GBCಯ ಹೊಣೆಗಾರಿಕೆ ಎಂಬುದಾಗಿ ಶ್ರೀಲ ಪ್ರಭುಪಾದರು ಹೇಳ್ತಿದ್ರು. ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಒಟ್ಟಿನಲ್ಲಿ ತಮ್ಮ ಎಲ್ಲ ಶಿಷ್ಯರು GBCಯ ಅಧಿಕಾರವನ್ನು ಒಪ್ಪಲೇಬೇಕು. GBCಯ ಸದಸ್ಯರೆಲ್ಲ ಒಟ್ಟಿಗೆ ಸೇರಿ ತಮ್ಮ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದಾಗ ಎಂತಹುದೇ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸಬಹುದು ಎಂಬುದು ಪ್ರಭುಪಾದರ ನಂಬಿಕೆ ಆಗಿತ್ತು. ಆದ್ರೆ GBC ಸದಸ್ಯರು ಪ್ರಭುಪಾದರಿಗೆ ಆ ಪ್ರಶಾಂತ ಮನಸ್ಥಿತಿಯಲ್ಲಿ ಗ್ರಂಥ ರಚನೆಗೆ ತೊಡಗುವುದಕ್ಕೆ ಬಿಡುತ್ತಾರೆಯೇ ಎನ್ನುವುದಲ್ಲಿ ಅನುಮಾನದ ವಿಷಯ ಆಗಿತ್ತು. 1975ರಲ್ಲಿ ಕೆಲವರು GBCಯ ಸದಸ್ಯರು ಸೇರಿದಂತೆ ಇಸ್ಕಾನ್ ಕಾರ್ಯಕರ್ತರ ನಡುವೆ ಒಂದು ಭಿನ್ನಾಭಿಪ್ರಾಯ ಬಂತು. ಸಮಸ್ಯೆ ಇದು ಇಷ್ಟೇ: ಇಸ್ಕಾನ್ನ ಗೃಹಸ್ಥ ಸದಸ್ಯರು ಸಂಸ್ಥೆಯ ಆಧ್ಯಾತ್ಮಿಕ ನಾಯಕರಾಗಬಹುದಾ ಅಂತೇಳಿ. ಕೃಷ್ಣ ಪ್ರಜ್ಞಾ ತತ್ವದ ಪ್ರಕಾರ ಯಾವನೇ ಭಕ್ತ, ಆತನ ಆಶ್ರಮ ಯಾವುದೇ ಇರ್ಲಿ, ಶುದ್ಧೀಕರಣಗೊಂಡರೆ ಅರ್ಹತೆಯನ್ನು ಪಡೆದು ಆಧ್ಯಾತ್ಮ ನಾಯಕನು ಅವನಾಗಬಹುದು ಅಂತೇಳಿತ್ತು. ಇಷ್ಟಾಗಿಯೂ ಇಲ್ಲಿ ಭಿನ್ನಾಭಿಪ್ರಾಯ ಬೆಳೆಯುತ್ತಲೇ ಹೋಯಿತು. ಸೆಪ್ಟೆಂಬರ್ನಲ್ಲಿ GBCಯ ಸನ್ಯಾಸಿ ಸದಸ್ಯರೊಬ್ಬರು ಅವರು ಅಮೆರಿಕದಿಂದ ವೃಂದಾವನಕ್ಕೆ ಬರ್ತಾರೆ. ಗೃಹಸ್ಥನಾದ GBCಯ ಇನ್ನೊಬ್ಬ ಸದಸ್ಯರು ನಾಯಕರಾಗಲು ಅರ್ಹರಲ್ಲ ಎಂಬುದು ಅವರ ವಾದ. ಶ್ರೀಲ ಪ್ರಭುಪಾದರು ಯಥಾ ಪ್ರಕಾರ ಈ ವಿಷಯದ ಬಗ್ಗೆ GBCಯ ವಾರ್ಷಿಕ ಸಭೆಯಲ್ಲೇ ತೀರ್ಮಾನ ತೆಗೆದುಕೊಳ್ಳೋಣ ಅಂತ ಹೇಳ್ತಾರೆ. ಮಾರನೆಯ ದಿನ ರಾಮೇಶ್ವರರಿಂದ ಒಂದು ಪತ್ರ ಬಂತು. ಪ್ರಭುಪಾದರ ಅನುವಾದ ಕಾರ್ಯವನ್ನು ಮುಂದುವರಿಸಬೇಕೆಂದು ಅಲ್ಲಿ ಹೇಳಲಾಯಿತು. ಪ್ರಭುಪಾದರು ಉತ್ತರ ಬರೀತಾರೆ, ನಾನೇನು ಬರವಣಿಗೆ ಕೆಲಸ ಮಾಡಲು ಸಿದ್ಧನಾಗೇ ಇದ್ದಾನೆ. ಆದ್ರೆ ಒಬ್ಬ ನಾಯಕ ಇನ್ನೊಬ್ಬರ ವಿರುದ್ಧ ದೂರನ್ನು ಸಲ್ಲಿಸಲು 10,000 ಮೈಲದಿಂದ ದೂರದಿಂದ ಹಾರಿ ಬರ್ತಾನೆ ಎಂದಾದ್ರೆ ನಾನು ಏನು ತಾನೇ ಮಾಡ್ಲಿಕ್ಕೆ ಆಗ್ತದೆ? ನಾಯಕರಾದ ನೀವೆಲ್ಲ ಒಟ್ಟಿಗೆ ಕೆಲಸ ಮಾಡುವುದು ಸಾಧ್ಯವಿಲ್ಲದ್ರೆ ಉಳಿದವರು ಏಕೆ ನಿಮ್ಮೊಂದಿಗೆ ಸಹಕಾರ ಮಾಡ್ತಾರೆ? ಅಭಿಪ್ರಾಯ ಭೇದಗಳು ಇರ್ತದೆ. ಇದಾಗಿಯೂ ನೀವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಲೇಬೇಕು. ಇಲ್ಲವಾದ್ರೆ ಅನೇಕ ಸಮಸ್ಯೆಗಳು ಮತ್ತು ತೀರ್ಮಾನಗಳ ಹೊಣೆಯಿಂದ ನನ್ನನ್ನು ನೀವು ಬಿಡುಗಡೆ ಮಾಡಿದಂತೆ ಎಲ್ಲಿ ಆಗ್ತದೆ ಅಂತ ಕೇಳ್ತಾರೆ. 3ನೇ ಅಂತಾರಾಷ್ಟ್ರೀಯ ವಾರ್ಷಿಕೋತ್ಸವ ಸಮೀಪ ಬಂತು. ಅಲ್ಲಿ GBCಯ ನ್ಯಾಯಪೀಠದಲ್ಲಿ ಅನೇಕ ಅತೃಪ್ತ ಗುಂಪುಗಳ ಬಹಳ ಕಾಲದ ಸಮಸ್ಯೆಗಳನ್ನು ತೀರ್ಮಾನ ಆಗ್ಬೇಕಾಗಿತ್ತು. ಶ್ರೀಲ ಪ್ರಭುಪಾದರು ಜನವರಿ 17 ಅಂದು ಮಾಯಾಪುರಕ್ಕೆ ಹೋಗುವವರು. GBCಯ ಸಭೆ ನಡೆಯುವುದಕ್ಕೆ ಮತ್ತು ಶಿಷ್ಯರೆಲ್ಲ ಸೇರುವುದಕ್ಕೆ ಇನ್ನೇನು 2 ತಿಂಗಳು ಸಮಯ ಇತ್ತು. ಸುಮಾರು 1,000 ಜನ ಶಿಷ್ಯರು ಆಗಮಿಸುವ ನಿರೀಕ್ಷೆ ಕೂಡ ಇತ್ತು. ಕೀರ್ತನೆಗಳು, ಪ್ರವಚನ, ಪರಿಕ್ರಮಗಳು ಎಲ್ಲ ನಡೀತಾ ಇತ್ತು. ಬಗೆಹರಿಸಬೇಕಾದ ಕೆಲವು ಸಮಸ್ಯೆಗಳು ಕೂಡ ಇದ್ದವು. ಪ್ರಭುಪಾದರು ಒಂದು ವಿಷಯ ಸ್ಪಷ್ಟಪಡಿಸಿದ್ರು: ಗಾಳಿ ಮಾತು ಹಬ್ಬಿಸುವುದರಿಂದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಕಡ್ಡಾಯ ತೀರ್ಮಾನಗಳಿಂದಲೂ ಅದು ಬಗೆಹರಿಯುವುದಿಲ್ಲ. GBCಯಲ್ಲಿ ನಿತಾಂತವಾದ ನಿಷ್ಠೆಯನ್ನು ಒಂದು ಇಟ್ರೆ ಮಾತ್ರ ಸಮಸ್ಯೆಗಳು ಬಗೆಹರಿಯುತ್ತವೆ. ಸ್ವತಃ ತಾವು ಕೂಡ GBCಯ ತೀರ್ಮಾನಕ್ಕೆ ಬದ್ಧರು. ಬೇಕಾದ್ರೆ ಆ ನಿಯಮಾವಳಿಗಳನ್ನು ಅದನ್ನು ಬದಲಿಸೋಣ. ಮತ್ತೆ ನಿಷ್ಠರಾದ ಹಿಂಬಾಲಕರು ಮಾತ್ರ ಆ GBCಯ ಅಧಿಕಾರವನ್ನು ಒಪ್ಪಿಕೊಳ್ಳುವಲ್ಲಿ ತಮ್ಮನ್ನು ಅನುಸರಿಸಲೇಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಲತಾ ಪೂಜಾರಿ ಮಾತಾಜಿ ಓದಿ. ಹರೇ ಕೃಷ್ಣ. ರಾಜು ಪ್ರಭುಜಿ ಓದಿ.
ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಮಾತಾಜಿ ಸ್ವಲ್ಪ ಒಂಥರ ಕಾಣುತ್ತೆ ಮಾತಾಜಿ, ಲೈಟ್ ಆಗಿ. ಲೈಟ್ ಬಂದಿದೆ ಅಲ್ಲ, ಹಾ ಮಾತಾಜಿ. ಎಲ್ಲ ಈ ಪೇಜ್ ಹಾಗೆ ಬಂದಿದೆ. ಹಾ ಸರಿ ಮಾತಾಜಿ, ಓದ್ತೀನಿ ಬಿಡಿ ಮಾತಾಜಿ. ಸ್ವಲ್ಪ ಇದೊಂದು ಮಾತ್ರ ತುಂಬಾ ಲೈಟ್ ಬಂದಿದೆ ಅಲ್ಲ, ಕಾಣ್ತದ? ಹಾ ಮಾಯಾಪುರದ ಸಭೆಯಲ್ಲಿ ನಾನು ಹಾ, ಇದೊಂದು ಪ್ಯಾರ ಓದಿ ಬಿಡ್ತೇನೆ ಮಾತಾಜಿ. ಓಕೆ. ಮಾಯಾಪುರದ ಸಭೆಯಲ್ಲಿ ಏನು ತೀರ್ಮಾನವಾಗ್ತದೋ ಅದು 1 ವರ್ಷದವರೆಗೆ ಮಾತ್ರ. ಮತ್ತೆ ಬದಲಾವಣೆಗೆ ಅಗತ್ಯವಿದ್ದರೆ ಜಿಬಿಸಿಯಲ್ಲೇ ಬಹುಮತದಿಂದ ಆ ಬಗ್ಗೆ ನಿರ್ಣಯ ತೆಗೆದುಕೊಳ್ಬೇಕು. ಜಿಬಿಸಿಯ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಾನು ಯಾವುದೇ ತೀರ್ಮಾನವನ್ನು ನೀಡಲು ಸಿದ್ಧನಿಲ್ಲ. ನನ್ನ ಆಕ್ಷೇಪಣೆ ಇಷ್ಟೇ. ಜಿಬಿಸಿಯನ್ನು ನಾನು ಮಾಡಿದೆ ವ್ಯವಸ್ಥಾಪನೆಯ ಹೊಣೆಗಾರಿಕೆಯಿಂದ ಮುಕ್ತನಾಗಲು. ಆದರೆ ಈಗ ನೋಡಿದರೆ ದೂರುಗಳ ಮೇಲೆ ದೂರುಗಳು ನನಗೆ ಬರುತ್ತಾ ಇವೆ. ಹೀಗಾದ್ರೆ ನನಗೆ ಹೇಗೆ ತಾನೇ ಶಾಂತಿ ಸಾಧ್ಯ? ಆದುದರಿಂದ ಮಾಯಾಪುರದ ಸಭೆಗಾಗಿ ನಾವೆಲ್ಲ ಕಾಯೋಣ, ಎಲ್ಲ ಸೇರಿ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳೋಣ. ಏನೇ ಅಭಿಪ್ರಾಯ ಭೇದವಿದ್ರೂ ಅದನ್ನು ಜಿಬಿಸಿ ಸಭೆಯಲ್ಲಿ ಚರ್ಚಿಸೋಣ. ಇಡೀ ಜಗತ್ತಿನ ಸಮಸ್ಯೆಗಳನ್ನು ಒಬ್ಬ ವ್ಯಕ್ತಿ ಹೇಗೆ ತಾನೇ ನಿರ್ವಹಿಸುವುದು ಸಾಧ್ಯ? ಇದು ಓದ್ಬೋದಾ ಮಾತಾಜಿ? ಓದ್ತೀನಿ ಮಾತಾಜಿ. ಕಲ್ಕತ್ತಾದಿಂದ ಮಾಯಾಪುರಕ್ಕೆ ಹೋಗುವಾಗ ಮಾವಿನ ತೋಪಿನಲ್ಲಿ ಪ್ರಭುಪಾದರು ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದು ಅಲ್ಲೇ ಬೆಳಗಿನ ಉಪಹಾರವನ್ನು ಮುಗಿಸಿದರು. ಹಣ್ಣು, ವಡೆ, ಕಡಲೆ ಬೀಜ ಮತ್ತು ಸಿಹಿ ಇನ್ನೂ ಮಾಯಾಪುರ ತಲುಪೇ ಇಲ್ಲ. ಬಂಗಾಳದ ಗ್ರಾಮೀಣ ಪ್ರದೇಶ ನೋಡಿ ಅಲ್ಲಿಯ ಶಾಂತಿಪೂರ್ಣ ವಾತಾವರಣವನ್ನು ಕಂಡು ಪ್ರಭುಪಾದರು ತುಂಬಾ ಸಂತೋಷಪಟ್ಟರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾಯಾಪುರದ ಚಂದ್ರೋದಯ ಮಂದಿರವನ್ನು ಪ್ರಭುಪಾದರು ಸೇರುವವರಿದ್ದರು. ದೇವೋತ್ತಮ ಪರಮಪುರುಷನನ್ನು ಪ್ರಭುಪಾದರು ಅಲ್ಲಿಯೇ ಆರಾಧಿಸುವವರಿದ್ದರು. ಗೇಟಿನ ಬಳಿ 50 ಜನ ವಯಸ್ಕ ಶಿಷ್ಯರು ಮತ್ತು 50 ಮಂದಿ ಬಂಗಾಳಿ ಗುರುಕುಲ ಬಾಲಕರು ಪ್ರಭುಪಾದರನ್ನು ಕಾಯುತ್ತಾ ನಿಂತಿದ್ದರು. ಪ್ರವೇಶ ದ್ವಾರ ಮೇಲೆ ಕಟ್ಟಿದ್ದ ಗೋಪುರ ಮುಂದೆ ಪ್ರಭುಪಾದರು ಮೊಟ್ಟ ಮೊದಲು ನಿಂತಿದ್ದರು. 20 ಅಡಿ ಉದ್ದದ ದಪ್ಪನೆಯ ಹೂಮಾಲೆಯನ್ನು ಗೇಟಿನ ಮುಂದೆ ಕಟ್ಟಲಾಗಿತ್ತು. ಬ್ರಹ್ಮಾನಂದ ಸ್ವಾಮೀಜಿಯವರು ಅಲ್ಲಿ ನಿಂತಿದ್ದರು. ಅವರು ಕೈಯಲ್ಲಿದ್ದ ರೇಷ್ಮೆಯ ಮೆತ್ತೆಯಲ್ಲಿ ಕತ್ತರಿ ಸಿದ್ಧವಾಗಿತ್ತು. ಕಾರಿನಿಂದ ಇಳಿದ ಪ್ರಭುಪಾದರು ಪ್ರಖರವಾದ ಸೂರ್ಯ ಪ್ರಕಾಶದಲ್ಲಿ ಮುಖ್ಯ ದ್ವಾರದ ಬಳಿ ಬಂದರು. ಕತ್ತರಿಯಿಂದ ಹೂಮಾಲೆಯನ್ನು ಕತ್ತರಿಸಿ ದ್ವಾರದ ಉದ್ಘಾಟನೆ ಮಾಡಿದರು. ಪ್ರಭುಪಾದರ ಮುಖದಲ್ಲಿ ಮುಗುಳ್ನಗೆ ಅರಳಿತ್ತು. ಬಾಗಿಲು ಹಿಂದಕ್ಕೆ ತಳ್ಳುತ್ತಾ ತೆರೆದುಕೊಂಡಾಗ ಎಲ್ಲರೂ ಜಯಘೋಷ ಮಾಡಿದರು. ಕೀರ್ತನಾ ಗೋಷ್ಠಿಯೊಂದಿಗೆ ಪ್ರಭುಪಾದರು ತೆರೆದ ಗೇಟಿನಿಂದ ಒಳಗೆ ನಡೆದರು. ರಾಧಾ ಮಾಧವ ದೇವಾಲಯಕ್ಕೆ ನಡೆಯುವಾಗ ಪ್ರಭುಪಾದರು ಎಲ್ಲಿ ನೋಡಿದರೆ ಅಲ್ಲಿ ಅರಳಿ ನಿಂತ ಹೂಗಳು, ಕುಡಿಕೆಗಳಿಂದ ಹೊರಚೆಲ್ಲುವ ಸುವಾಸನಾಭರಿತ ಧೂಮ. ಪ್ರಭುಪಾದರು ಬರುತ್ತಿರುವಂತೆ 2ನೇ ಮಹಡಿಯಿಂದ ಸ್ತ್ರೀಯರು ಸುರಿಯುತ್ತಿರುವ ಗುಲಾಬಿ ದಳಗಳ ಹೂಮಳೆ. ಮುಖ್ಯ ಮಂದಿರವನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು. ಕಿತ್ತಳೆ ಬಣ್ಣದ ಛತ್ರಿಯ ಕೆಳಗೆ ಶಿಷ್ಯರು ತಮ್ಮ ಕೀರ್ತನಾ ಗೋಷ್ಠಿಯ ನಡುವೆ ನಡೆಯುತ್ತಿದ್ದ ಪ್ರಭುಪಾದರು ಯಶೋವಂತರೂ ರಾಜ ವೈಭವಶಾಲಿಗಳು ಆಗಿ ಕಾಣುತ್ತಿದ್ದರು. ಮೇಲೆ ಮಾಡಿ ಮಾತಾಜಿ. ದೇವಾಲಯದ ಒಳಗಡೆ ಅನೇಕ ಹೂಗುಚ್ಛಗಳನ್ನು ಮೇಲ್ಛಾವಣಿಯಿಂದ ಇಳಿಬಿಟ್ಟಿದ್ದರು. ರಾಧಾ ಮಾಧವ ಸುವರ್ಣ ಮೂರ್ತಿಗಳ ಮುಂದೆ ನಿಂತು ಪ್ರಭುಪಾದರು ಪ್ರಣಾಮವನ್ನು ಸಲ್ಲಿಸಿದರು. ತಾವು ವೈಕುಂಠಕ್ಕೆ ಬಂದ ಹಾಗೆ ಅವರಿಗೆ ಅನ್ನಿಸಿತು. ಶಿಷ್ಯರು ಮಾಡಿದ್ದ ಸಿದ್ಧತೆಗಳನ್ನು ಗಮನಿಸಿ ಪ್ರಭುಪಾದರು ನುಡಿದರು, ಕೃಷ್ಣ ಮುಗುಳ್ನಗುತ್ತಿದ್ದಾನೆ. ದಿನದ ಕೊನೆಯಲ್ಲಿ ಪ್ರಭುಪಾದರು ಅಂಗಮರ್ದನ ಮಾಡಿಸಿಕೊಳ್ಳುತ್ತಿದ್ದಾಗ ಅವರ ಸೇವಕ ಹರಿಶೌರಿ ನಿವೃತ್ತಿಗೆ ಇದು ಒಳ್ಳೆಯ ಜಾಗ ಎಂದು ಹೇಳಿದ್ದರು. ವೃಂದಾವನ ಅಥವಾ ಮಾಯಾಪುರ ಇವನ್ನು ಬಿಟ್ಟರೇ ಇಲ್ಲ, ಅಷ್ಟು ಮಾತ್ರ ಖಂಡಿತ. ಮಧ್ಯಾಹ್ನ ಪ್ರಭುಪಾದರು ಮೈದಾನ ಮತ್ತು ಬಂಗಲೆಗಳನ್ನು ನೋಡಿಕೊಂಡು ಬಂದರು. ವಿಶಾಲವಾದ ಪ್ರಸಾದ ಶಾಲೆಯನ್ನು ನೋಡಿದಾಗ ಅವರಿಗೆ ತುಂಬಾ ಸಂತೋಷವಾಯಿತು. 1200 ಜನ ಅಲ್ಲಿ ಕುಳಿತುಕೊಳ್ಳಬಹುದಿತ್ತು. ಇದನ್ನು ನೋಡಿದಾಗ ಮುಂಬೈ ನಗರದ ರೈಲ್ವೆ ನಿಲ್ದಾಣ ತಮಗೆ ನೆನಪಾಗುತ್ತಿದೆ ಎಂದು ಪ್ರಭುಪಾದರು ಹೇಳಿದರು. ಆದರೆ ಪಾಕಶಾಲೆಗೆ ಹೋಗಲು ನಿರ್ಮಿಸಿದ್ದ ಮೆಟ್ಟಿಲುಗಳು ಕೊಳಚೆಯಾಗಿರುವುದನ್ನು ಗಮನಿಸಿ ಅವರು ಖಾರವಾಗಿ ಟೀಕಿಸಿದರು. ಶಿಷ್ಯರು ಸಾಮಾನ್ಯವಾಗಿ ಮೆಟ್ಟಿಲುಗಳು ಶುಚಿಯಾಗಿರುತ್ತವೆ ಎಂದು, ಆದರೆ ಇವತ್ತು ಇದನ್ನು ಶುಚಿ ಮಾಡುವ ಜಪದಲ್ಲಿ ತೊಡಗಿದ್ದಾನೆ ಎಂದು ಹೇಳಿದರು.
ಪ್ರಭುಪಾದರಿಗೆ ರೇಗಿ ಹೋಯಿತು. ಜಪ ಮಾಡುತ್ತಿದ್ದಾನೋ? ಈ ಮೆಟ್ಟಿಲುಗಳನ್ನು ಶುಚಿ ಮಾಡಿ ಆಗಲೇ 300 ವರ್ಷಗಳಾಗಿವೆ. ಮೊದಲು ಶುಚೀಕರಣ, ಆಮೇಲೆ ಜಪ. ಜಪದ ನೆಪದಲ್ಲಿ ಎಲ್ಲೋ ಅವನು ತೂಕಡಿಸುತ್ತಾ ಕುಳಿತಿರಬೇಕು. ಅವಿವೇಕದಿಂದ ಏನಾದರೂ ಅಪರಾಧಗಳು ಜರುಗಿದಾಗ ಅದನ್ನು ಒಬ್ಬ ವ್ಯಕ್ತಿ ಸರಿಪಡಿಸದೆ ಹೋದರೆ ಅವಿವೇಕ ಆತನನ್ನು ಆವರಿಸಿಕೊಳ್ಳುತ್ತದೆ ಎಂದು ಪ್ರಭುಪಾದರು ನುಡಿದರು. ಮೇಲೆ ಹರೇ ಮಾಡಿ ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಓದ್ತೀನಿ ಮಾತಾಜಿ. ಓಕೆ ಓಕೆ ಓದಿ. ಒಂದ್ ಸೆಕೆಂಡ್ ಮಾತಾಜಿ ಓದ್ತೀನಿ. ಆಮೇಲೆ ಅಲ್ಲಿಂದಲ್ಲ ಮಾತಾಜಿ. ಹೌದೌದು. ಆಮೇಲೆ ಶ್ರೀಲಾ ಪ್ರಭುಪಾದರು ಜಲಂಗಿಯ ದಂಡೆಯ ಬಳಿ ಹೋದರು. ಭಕ್ತರು ಹಳ್ಳಿಯಿಂದ ಹಳ್ಳಿಗೆ ಪ್ರಯಾಣ ಮಾಡಲು ಬಳಸುತ್ತಿದ್ದ ದೋಣಿಯನ್ನು ನೋಡಬೇಕೆಂಬುದು ಅವರ ಉದ್ದೇಶವಾಗಿತ್ತು. ಅಲ್ಲಿ ಬೋಧನೆ ಮತ್ತು ಪ್ರಯಾಣದ ಸರಳ ಜೀವನವನ್ನು ಪ್ರಭುಪಾದರು ಪ್ರಶಂಸಿಸಿ ಮಾತನಾಡಿದರು. ಗೋಶಾಲೆಗೆ ಹೋಗಿ ಹಸು ಮತ್ತು ಕರುಗಳನ್ನು ನೋಡಿದರು. ಇಸ್ಕಾನ್ನ ಕಬ್ಬಿನ ಗದ್ದೆಯಲ್ಲಿ ಬೆಳೆದಿದ್ದ ಕಬ್ಬಿನ ಹಾಲನ್ನು ಒಂದು ಕಪ್ಪಿನಷ್ಟು ಕುಡಿದರು. ಅದು ಆ ಸುಗ್ಗಿಯ ಮೊದಲ ಕಬ್ಬಿನ ಹಾಲಾಗಿತ್ತು. ಶೀಲ ಪ್ರಭುಪಾದರು ಗದ್ದೆಗಳಲ್ಲಿ ನಡೆದು ಮಾಯಾಪುರ ನಗರದ ನಿರ್ಮಾಣಕ್ಕಾಗಿ ನಿಯೋಜಿತವಾಗಿದ್ದ ನಿವೇಶನಗಳನ್ನು ನೋಡಿದರು. ಎಲ್ಲಿ ಯಾವ ಯಾವ ಭವನಗಳು ಬರುತ್ತವೆ ಎಂಬುದನ್ನು ಸುರಭಿ ವಿವರಿಸುತ್ತಿದ್ದರು. ಈ ಯೋಜನೆಯನ್ನು ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಸಲ್ಲಿಸಿ ಅಗತ್ಯ ಭೂಮಿಯ ಮಂಜೂರಾತಿಗೆ ಕೋರಿಕೆ ಸಲ್ಲಿಸಬೇಕೆಂದು ಪ್ರಭುಪಾದರು ಸೂಚಿಸಿದರು. ಪ್ರಭುಪಾದರು ಮಾಯಾಪುರ ನಗರದ ಬಗ್ಗೆ ಚಿಂತಿಸುತ್ತಿದ್ದರು. ಕೆಲವು ದಿನಗಳಾದ ಮೇಲೆ ಪಶ್ಚಿಮ ಬಂಗಾಳದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ಪ್ರಭುಪಾದರು ಪತ್ರವೊಂದನ್ನು ಸಿದ್ಧಪಡಿಸಿ ಭೂಮಿಯ ಮಂಜೂರಾತಿಗೆ ಸಹಾಯ ಮಾಡಬೇಕೆಂದು ಅದರಲ್ಲಿ ಕೇಳಲಾಗಿತ್ತು. ಇಸ್ಕಾನ್ ಒಂದು ಧಾರ್ಮಿಕ ಸಂಸ್ಥೆ ಮಾತ್ರ ಎಂದು ಯಾರೂ ತಪ್ಪಾಗಿ ಭಾವಿಸಬಾರದು. ಕೃಷ್ಣನು ಭಗವದ್ಗೀತೆಯಲ್ಲಿ ದೇಹಗಳು ನಾವೆಲ್ಲ ಎಂದು ಹೇಳಿದ್ದಾನೆ. ವೈಜ್ಞಾನಿಕವಾಗಿದ್ದು ಸತ್ಯ. ಇಸ್ಕಾನ್ ಸಂಸ್ಥೆ ಯಾವುದೇ ಧರ್ಮಕ್ಕೆ ಸಂಬಂಧಿಸಿದ್ದಲ್ಲ. ಮಾಯಾಪುರದಲ್ಲಿ ನಿಯೋಜಿತವಾಗಿರುವ ಕಾರ್ಯಕ್ರಮಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಆಧ್ಯಾತ್ಮಿಕ ಶಿಕ್ಷಣದಿಂದ ಪರಿಹರಿಸುತ್ತವೆ. ಹೀಗೆ ಅನೇಕ ಸಂಗತಿಗಳನ್ನು ಪ್ರಭುಪಾದರು ಕಾರ್ಯದರ್ಶಿಗೆ ಬರೆದ ತಮ್ಮ ಪತ್ರದಲ್ಲಿ ಪ್ರಸ್ತಾಪಿಸಿದ್ದರು. ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಆಸಕ್ತಿ ಹುಟ್ಟಿಸಬಹುದಾದ ಕೆಲವು ಸಂಗತಿಗಳನ್ನು ಪ್ರಭುಪಾದರು ಪತ್ರದಲ್ಲಿ ಪ್ರಸ್ತಾಪ ಮಾಡಿದರು. ಉದಾಹರಣೆಗೆ, ಮಾಯಾಪುರದ ಯೋಜನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೊರದೇಶದ ಬಂಡವಾಳವನ್ನು ತೊಡಗಿಸಲಾಗುವುದು. ಮಾಯಾಪುರವು ಭಾರಿ ಪ್ರಮಾಣದಲ್ಲಿ ವಿದೇಶಿ ಪ್ರವಾಸಗಳನ್ನು ಆಕರ್ಷಿಸುವುದು. ಮಾಯಾಪುರದ ನಿರ್ಮಾಣ ಮತ್ತು ನಿರ್ವಹಣೆಗಾಗಿ ಸಾವಿರಾರು ಜನ ಸ್ಥಳೀಯ ಕೆಲಸಗಾರರನ್ನು ತೊಡಗಿಸಿಕೊಳ್ಳಲಾಗುವುದು. ಯೋಜನೆಯನ್ನು ಅವರು ವಿವರಿಸಿದ ಬಗೆಯಂತೂ ಹುಚ್ಚು ಹಿಡಿಸುವಂತಿತ್ತು. ಸಾಂಸ್ಕೃತಿಕ ಕೇಂದ್ರ ಭವನದ ಸುತ್ತ ಇಡೀ ನಿರ್ಮಾಣವು ಬಿಚ್ಚಿಕೊಳ್ಳುವುದು. ಮೊದಲ ಘಟ್ಟದಲ್ಲಿ ಕೇಂದ್ರೀಯ ಭವನ ಸಿದ್ಧವಾಗುವುದು. ಅದರಲ್ಲಿ ಜಗತ್ತಿನ ಬಹುದೊಡ್ಡ ಖಗೋಳ ವೀಕ್ಷಣಾ ಕೇಂದ್ರ ನಿರ್ಮಾಣಗೊಳ್ಳುವುದು. ಅದನ್ನು ಅರಿವಿನ ಮಂದಿರ ಎಂದು ಕರೆಯಲಾಗುವುದು. ಈ ಭವನದಲ್ಲಿ 30 ಅಂತಸ್ತುಗಳಿರುವವು. ಅವುಗಳಲ್ಲಿ ವಿಶ್ವದ ವಿಭಿನ್ನ ನೆಲೆಗಳ ಪ್ರದರ್ಶನವಿರುವುದು. ಜೀವನ ಯೋಗ್ಯವಾದ ಬೇರೆ ಬೇರೆ ನೆಲೆಗಳು, ಬೇರೆ ಬೇರೆ ಸೌರ ವ್ಯವಸ್ಥೆಗಳು ಸರಿಯಾದ ಬೆಳಕಿನ ಸಜ್ಜಿಕೆಯೊಂದಿಗೆ ಅಲ್ಲಿ ವ್ಯವಸ್ಥಿತವಾಗುವವು. ಅಲ್ಲಿ ಅನೇಕ ಮಾದರಿಗಳನ್ನು, ವರ್ಣಚಿತ್ರಗಳ ಪಟಗಳನ್ನು, ಭಿತ್ತಿ ಚಿತ್ರಗಳನ್ನು ಅಲ್ಲಿ ಬಳಸಲಾಗುವುದು. ಸಾರ್ವಜನಿಕರು ಏರಿಳಿಯುವ ಮೆಟ್ಟಲುಗಳ ಸಹಾಯದಿಂದ ಪ್ರತಿನಿತ್ಯ ನಡೆಯುವ ಈ ಪ್ರದರ್ಶನವನ್ನು ನೋಡಬಹುದು. ಖಗೋಳ ಭವನದಲ್ಲಿ ಪ್ರದರ್ಶಿಸಲಾಗುವ ಎಲ್ಲಾ ಸಂಗತಿಗಳು ವೈದಿಕ ಸಾಹಿತ್ಯದಲ್ಲಿ ಕಾಣುವ ವೈಜ್ಞಾನಿಕ ಸಂಗತಿಗಳನ್ನು ಅವಲಂಬಿಸಿರುವವು. ವಿಶೇಷವಾಗಿ ಶ್ರೀಮದ್ ಭಾಗವತದ ಆಧಾರದ ಮೇಲೆ ಈ ಪ್ರದರ್ಶನವನ್ನು ಏರ್ಪಡಿಸಲಾಗುವುದು. ಈ ಅರಿವಿನ ದೇವಾಲಯದ ಸುತ್ತ ಸುಂದರವಾದ ಕಾಲುದಾರಿಗಳು, ಪ್ರವೇಶ ದ್ವಾರಗಳು, ಕೈದೋಟಗಳು, ಜಲಸಂಗ್ರಹಗಳು ಕಾಣಿಸುವವು. 4 ಅಂತಸ್ತಿನ 1000 ಅಡಿ ಉದ್ದದ ಭವನಗಳಲ್ಲಿ ಕೇಂದ್ರ ಪ್ರದೇಶದ 4 ಭಾಗಗಳಲ್ಲಿ ಇರುತ್ತವೆ. ಈ ಭವನಗಳಲ್ಲಿ ಪ್ರಾಥಮಿಕ ಹಂತದಿಂದ ಸ್ನಾತಕೋತ್ತರ ಹಂತದವರೆಗೆ ಶಿಕ್ಷಣದ ಬೇರೆ ಬೇರೆ ವಿಷಯಗಳನ್ನು ಬೋಧಿಸಲಾಗುವುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಆರ್ಕೋಡಿಕಲ್ ಓದಿ ಮಾತಾಜಿ. ಶೀಲ ಪ್ರಭುಪಾದರು ತಮ್ಮ ಪತ್ರದಲ್ಲಿ ಇಸ್ಕಾನ್ನ ಈ ಯೋಜನೆಗಾಗಿ ಭೂಮಿಯನ್ನು ಖರೀದಿಸುವ ವಿಷಯದಲ್ಲಿ ಉಂಟಾಗಿರುವ ತೊಡಕುಗಳನ್ನು ವಿವರಿಸಿದರು. ಭೂಮಾಲೀಕರು ಮಾರುಕಟ್ಟೆ ಬೆಲೆಗಿಂತ ತುಂಬಾ ಹೆಚ್ಚಿನ ಬೆಲೆಯನ್ನು ಭೂಮಿಗೆ ಹೇಳುತ್ತಿದ್ದರು. ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಮಾರುಕಟ್ಟೆ ಬೆಲೆಗೆ ಈ ಭೂಮಿಯನ್ನು ಇಸ್ಕಾನ್ಗೆ ಕೊಟ್ಟರೆ ಇಸ್ಕಾನ್ನ ಮಹತ್ವದ ಯೋಜನೆ ಚೈತನ್ಯ ಮಹಾಪ್ರಭುಗಳ ಜನ್ಮದಿನವಾದ ಮಾರ್ಚ್ 14ರಂದು ಪ್ರಾರಂಭವಾಗುವುದು. ಇಷ್ಟರ ಮಧ್ಯೆ ಪ್ರಭುಪಾದರು ಸಾಧ್ಯವಾದಷ್ಟು ಭೂಮಿಯನ್ನು ಕೊಂಡುಕೊಳ್ಳಲು ವೈಯಕ್ತಿಕ ನೆಲೆಯಲ್ಲೂ ಪ್ರಯತ್ನಗಳನ್ನು ನಡೆಸಿದ್ದರು. ಮಾಯಾಪುರದ ನಗರ ನಿರ್ಮಾಣ ಯೋಜನೆಗೆ ಅಪಾರ ಮೊತ್ತದ ಹಣ ಬೇಕಾಗಿತ್ತು. ಯೋಜನೆ ಪೂರ್ತಿಯಾಗಲು ಅನೇಕ ವರ್ಷಗಳ ಕಾಲಾವಧಿಯು
ಬೇಕಾಗಿತ್ತು. ಆದರೆ ಅದು ಪೂರ್ಣವಾದಾಗ ಚೈತನ್ಯ ಮಹಾಪ್ರಭುಗಳ ಮಹಿಮೆಗೆ, ಅನಂತವಾದ ಸಾಮರ್ಥ್ಯಕ್ಕೆ ಪ್ರತೀಕವಾಗಿ ನಿಲ್ಲುತ್ತಿತ್ತು. ವೈದಿಕ ಯುಗದ ಕಾಲಾತೀತವಾದ ಜ್ಞಾನದ ಆಧುನಿಕ ಅನುಸಂಧಾನಕ್ಕೆ ಸಾಕ್ಷಿಯಾಗಿ ಮಾಯಾಪುರ ಜಗತ್ ಪ್ರಸಿದ್ಧವಾಗುವುದಿತ್ತು. ವಿಶ್ವಾದ್ಯಂತ ಜನರನ್ನದು ತನ್ನ ಕಡೆಗೆ ಸೆಳೆಯುವುದಿತ್ತು. ಪ್ರಭುಪಾದರು ತಮ್ಮ ಶಿಷ್ಯರಿಗೆ ವಿವರಿಸುತ್ತಿದ್ದರು. ಒಬ್ಬ ಸನ್ಯಾಸಿ ಹಣದ ವ್ಯವಹಾರ ಮಾಡಬಾರದು ನಿಜ, ಆದರೆ ಲಕ್ಷ್ಮಿಯನ್ನು, ಆಕೆ ಐಶ್ವರ್ಯ ದೇವತೆ, ಸಂಪತ್ತಿನಿಂದ ಆಕೆಯನ್ನು ಗುರುತಿಸಲಾಗುತ್ತಿದೆ. ನಾರಾಯಣನೊಂದಿಗೆ ಸೇರಿಸುವುದು ಆತನ ಕರ್ತವ್ಯ. ಬಡವನ ಮಾತನ್ನು ಯಾರೂ ಕೇಳುವುದಿಲ್ಲ ಎಂಬ ಹೇಳಿಕೆ ನಿಜ. ಮಾಯಾಪುರದ ಬಯಲಿನಲ್ಲಿ ಎಸಿ ಭಕ್ತಿವೇದಾಂತ ಸ್ವಾಮಿ ಪ್ರವಚನ ನೀಡುತ್ತಾರೆ ಎಂದರೆ ಯಾರೂ ಬರುವುದಿಲ್ಲ. ಅದರಲ್ಲೂ ಪಾಶ್ಚಾತ್ಯರು ಕೃಷ್ಣನ ಬಗ್ಗೆ ಕೇಳಬೇಕೆಂದರೆ ಅವರಿಗೆ ಆಕರ್ಷಕವಾದ ಅನುಕೂಲಕರ ವಾತಾವರಣ ಬೇಕು. ಅದಕ್ಕಾಗಿಯೇ ಮಾಯಾಪುರದ ನಿರ್ಮಾಣ ಎಲ್ಲ ಬಗೆಯ ಅನುಕೂಲಗಳನ್ನು ಹೊಂದಿರಬೇಕು ಎನ್ನುವುದು ಪ್ರಭುಪಾದರ ಯೋಜನೆಯಾಗಿತ್ತು. ಕೃಷ್ಣ ಪ್ರಜ್ಞೆಯ ಮಾನವೀಯವಾದ, ತಾತ್ವಿಕವಾದ, ಕಲಾತ್ಮಕವಾದ ಅಭಿವ್ಯಕ್ತಿಯಿಂದ ಕ್ರಮೇಣ ಜಗತ್ತೇ ಗಾಢವಾಗಿ ಪ್ರಭಾವಿತವಾಗುವುದು. ಮಾಯಾಪುರ ನಗರದ ನೀಲಿ ನಕ್ಷೆಯನ್ನು ತಯಾರಿಸಲು ಸುರಭಿಗೆ ಪ್ರಭುಪಾದರು ಸೂಚಿಸಿದರು. ಸುರಭಿ ರಾತ್ರಿಯೆಲ್ಲ ಕೆಲಸ ಮಾಡಿ ಆರಂಭಿಕ ವಾಸ್ತು ಚಿತ್ರವೊಂದನ್ನು ಸಿದ್ಧಪಡಿಸಿದರು. ಈ ನಗರದಲ್ಲಿ ಬ್ರಾಹ್ಮಣರು ಎಲ್ಲಿರಬೇಕು, ಕ್ಷತ್ರಿಯರು ಎಲ್ಲಿರಬೇಕು, ವೈಶ್ಯರು ಎಲ್ಲಿರಬೇಕು ಮತ್ತು ಶೂದ್ರರು ಎಲ್ಲಿರಬೇಕೆಂಬುದನ್ನು ಅಲ್ಲಿ ಗುರುತಿಸಲಾಗಿತ್ತು. ನಕ್ಷೆಯಲ್ಲಿ ದೇವಾಲಯಗಳು, ಶಾಲೆಗಳು, ರಸ್ತೆಗಳು, ಕಿರುಹಾದಿಗಳು, ವಾಸದ ಮನೆಗಳು, ಕುಟೀರಗಳು, ಕ್ರೀಡಾಭವನ, ವಿಮಾನ ನಿಲ್ದಾಣ, ಗಾಳಿರಾಟೆಗಳು, ನೀರಾವರಿ ವ್ಯವಸ್ಥೆಗಳು ಮತ್ತು ವ್ಯವಸಾಯದ ಜಮೀನುಗಳು ಎಲ್ಲವನ್ನೂ ತೋರಿಸಲಾಗಿತ್ತು. ಸುರಭಿ ನಕ್ಷೆಯನ್ನು ತಂದಾಗ ಪ್ರಭುಪಾದರು ಅಂಗಮರ್ದನ ಮಾಡಿಸಿಕೊಳ್ಳುತ್ತಿದ್ದರು. ಪ್ರಭುಪಾದರ ಸುವರ್ಣವರ್ಣದ ಶರೀರ ಸಾಸಿವೆ ಎಣ್ಣೆ ಬಳಿದಿದ್ದರಿಂದ ತಳತಳ ಹೊಳೆಯುತ್ತಿತ್ತು. ಹರಿಶೌರಿ ಎಚ್ಚರದಿಂದ ಬಲವನ್ನೆಲ್ಲ ಉಪಯೋಗಿಸಿ ಪ್ರಭುಪಾದರ ತಲೆ, ಬೆನ್ನು, ಎದೆ ಮತ್ತು ತೊಡೆಗಳನ್ನು ಒತ್ತುತ್ತಾ ಇದ್ದ. ಪ್ರಭುಪಾದರು ಮೌನವಾಗಿ ಸಮಾಧಾನ ಚಿತ್ತರಾಗಿ ಕುಳಿತಿದ್ದರು. ಧ್ಯಾನ ಮಗ್ನತೆಯಲ್ಲಿ ಅವರ ಕಣ್ಣುಗಳು ಮುಚ್ಚಿಕೊಂಡಿದ್ದವು. ಆದರೆ ಸುರಭಿ ನಕ್ಷೆಯೊಂದಿಗೆ ಬಂದ ಕೂಡಲೇ ಪ್ರಭುಪಾದರು ಎಚ್ಚರಗೊಂಡರು. ಪ್ರಭುಪಾದರು ನಕ್ಷೆಯನ್ನು ಇಷ್ಟಪಟ್ಟು ಅದರ ಬಗ್ಗೆ ಸುಮಾರು 1 ಗಂಟೆ ಮಾತನಾಡಿದರು. ಈಗ ಸುರಭಿ ಅಧಿಕೃತವಾದ ನಕ್ಷೆಯನ್ನು ತಯಾರಿಸಿ ವೃತ್ತಿಪರ ವಾಸ್ತುಶಿಲ್ಪಗಳನ್ನು ಸಂಪರ್ಕಿಸಬೇಕಾಗಿತ್ತು. ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳ ಗಮನಕ್ಕೂ ಅದನ್ನು ತರಬೇಕಾಗಿತ್ತು. ಮಾಯಾಪುರಕ್ಕೆ ಬರುವ ಭಕ್ತರು ಕೂಡ ನಕ್ಷೆಯನ್ನು ನೋಡುವಂತೆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಬಹಳ ಕಾಲದ ಭವ್ಯವಾದ ಮಾಯಾಪುರ ನಿರ್ಮಾಣದ ಕನಸು ಈಗ ನನಸಾಗಲಿತ್ತು. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಹರೇ ಉತ್ಸವ ಹತ್ತಿರವಾದಂತೆ ಕೆಲವು ಸನ್ಯಾಸಿಗಳು ಆಗಮಿಸಿದರು. ಭಕ್ತರ ಪ್ರವಾಹ ಬರುವುದಕ್ಕೆ ಮೊದಲೇ ಬಂದರೆ ಶೀಲ ಪ್ರಭುಪಾದರೊಂದಿಗೆ ಹೆಚ್ಚು ನಿಕಟವಾಗಿ ಕೆಲವು ಸಮಯ ಕಳೆಯಬಹುದೆಂದು ಅವರ ಅಪೇಕ್ಷೆಯಾಗಿತ್ತು. ಈ ಸನ್ಯಾಸಿಗಳ ನಡುವೆ ಸಾಮಾನ್ಯವಾಗಿ ಪ್ರಸ್ತಾಪಿತವಾಗುತ್ತಿದ್ದ ಬಹುಮುಖ್ಯವಾದ ಸಂಗತಿಯೊಂದಿತ್ತು. ಇಸ್ಕಾನ್ ಸಂಸ್ಥೆಯಲ್ಲಿ ಗೃಹಸ್ಥರ ಪಾತ್ರದ ಬಗ್ಗೆ ಉಂಟಾಗಿದ್ದ ವಾಗ್ವಾದವೇ ಆ ವಿಷಯವಾಗಿತ್ತು. ಇಸ್ಕಾನ್ನಲ್ಲಿ ಗೃಹಸ್ಥರ ಪಾತ್ರವೇನು, ವಿರಕ್ತಿಯ ಹಾದಿಯಲ್ಲಿದ್ದ ಸನ್ಯಾಸಿಗಳು ಮತ್ತು ಬ್ರಹ್ಮಚಾರಿಗಳ ಮೇಲೆ ಸ್ತ್ರೀಯರು ಮತ್ತು ಮಕ್ಕಳ ಪ್ರಭಾವದ ಪರಿಣಾಮವೇನು? ಕೆಲವು ಸನ್ಯಾಸಿಗಳ ವಿಚಾರ, ಇಸ್ಕಾನ್ ಇನ್ನೂ ಹೆಚ್ಚು ವ್ಯವಸ್ಥಿತವಾದ ರಚನೆಯನ್ನು ಹೊಂದಬೇಕು. ವಿರಕ್ತರಾದ ಸನ್ಯಾಸಿಗಳು ಮತ್ತು ಗೃಹಸ್ಥರಾದ ಬೋಧಕರು, ಇವರಲ್ಲಿ ಸ್ಪಷ್ಟವಾದ ಪ್ರತ್ಯೇಕತೆ ಇರಬೇಕು ಎನ್ನುವುದಾಗಿತ್ತು. ಅವರು ಈ ವಿಚಾರವನ್ನು ಶ್ರೀಲ ಪ್ರಭುಪಾದರ ಕಿವಿಗೂ ಹಾಕತೊಡಗಿದರು. ಪ್ರಭುಪಾದರು ಆಗ ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದರು. ಒಂದು ಬೆಳಿಗ್ಗೆ ಹವಾ ಸೇವನೆಗೆ ಹೋಗುವಾಗ ಜಯಪತಾಕ ಸ್ವಾಮಿಯವರು ಸನ್ಯಾಸವನ್ನು ತೆಗೆದುಕೊಳ್ಳಲು ವ್ಯಕ್ತಿಗೆ ಇರಬೇಕಾದ ಅರ್ಹತೆಗಳ ಬಗ್ಗೆ ಪ್ರಭುಪಾದರನ್ನು ವಿಚಾರಿಸಿದರು. ಸ್ವಲ್ಪ ಮೇಲೆ ಮಾಡಿ ಮಾತಾಡಿ. ಬೇಕಾದರೆ ಉಳಿದ 3 ಆಶ್ರಮಗಳನ್ನು ಆ ವ್ಯಕ್ತಿ ಮುಗಿಸಿರಬೇಕು. ಬ್ರಹ್ಮಚಾರಿಯಾಗಿ, ಅನಂತರ ಗೃಹಸ್ಥನಾಗಿ, ಆಮೇಲೆ
ವಾನಪ್ರಸ್ಥವನ್ನು ಸ್ವೀಕರಿಸಿ ಕೊನೆಗೆ ಸನ್ಯಾಸಿಯಾಗಬೇಕು. ಇವು ಒಂದರ ನಂತರ ಒಂದು. ಆದರೆ ಸಮರ್ಥನಾದ ವ್ಯಕ್ತಿ ನೇರವಾಗಿ ಸನ್ಯಾಸವನ್ನು ಸ್ವೀಕರಿಸಬಹುದು. ಈ ಅರ್ಹತೆಯನ್ನು ಹೊಂದುವುದು ಕೂಡ ತುಂಬಾ ಸುಲಭ. ನೀವು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆದರೆ ತಕ್ಷಣ ನೀವು ಸನ್ಯಾಸಿಯಾಗಲು ಅರ್ಹತೆಯನ್ನು ಪಡೆಯುತ್ತೀರಿ. ಬ್ರಹ್ಮ ಭೂಯಾಯ ಕಲ್ಪತೆ. ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ತೊಡಗಿದ ಕೂಡಲೇ ನೀವು ಸನ್ಯಾಸಿಗಿಂತ ಒಂದು ಮಟ್ಟ ಮೇಲೆ ಇರುತ್ತೀರಿ. ಹರಿಶೌರಿ ಎಂಬ ಗೃಹಸ್ಥರು ಪ್ರಭುಪಾದರನ್ನು ಪ್ರಶ್ನಿಸಿದರು, ಕೃತಿಕವಾಗಿ ಸನ್ಯಾಸನವನ್ನು ಸ್ವೀಕರಿಸಿದರೆ ಇಂದ್ರಿಯ ತೃಪ್ತಿಗಾಗಿ ಆ ವ್ಯಕ್ತಿ ಬೇರೆ ಮಾರ್ಗವನ್ನು ಹಿಡಿಯಬಹುದಲ್ಲವೇ? ನಾವು ಏನನ್ನೇ ತಯಾರಿಸಿದರೂ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿದ್ದೇವೆ ಎಂದೇ ಅರ್ಥ. ನನ್ನ ಇಚ್ಛೆಯನ್ನು ನಾನು ಪೂರ್ಣಗೊಳಿಸಿಕೊಳ್ಳಬೇಕಾಗಿದೆ. ಹಾಗೆಂದು ಕೂಡಲೇ ಅದು ಇಂದ್ರಿಯ ತೃಪ್ತಿಯ ಅಪೇಕ್ಷೆ. ನಾನು ಮರದ ಕೆಳಗೆ ಕುಳಿತುಕೊಳ್ಳಬಹುದು ಅಥವಾ ಅರಮನೆಯಲ್ಲಿ ಕುಳಿತುಕೊಳ್ಳಬಹುದು. ಮೂಲಭೂತ ತತ್ವ ಇಂದ್ರಿಯ ತೃಪ್ತಿ. ನಾನು ಆ ಹೊತ್ತು ಹೀರಾಚೋರ ಮತ್ತು ಕೀರಾಚೋರ ಈ ಬಗ್ಗೆ ಮಾತನಾಡುತ್ತಿದ್ದೆ ಅಲ್ಲವೇ? ಹೀರ ಅಂದರೆ ವಜ್ರ, ಕೀರ ಎಂದರೆ ಸೌತೆಕಾಯಿ. ಒಬ್ಬ ಯೋಚಿಸುತ್ತಾನೆ, ನಾನು ಸೌತೆಕಾಯಿ ಮಾತ್ರ ಕದಿಯುತ್ತೇನೆ. ಇನ್ನೊಬ್ಬ ಯೋಚಿಸುತ್ತಾನೆ, ನಾನು ಕದ್ದರೆ ವಜ್ರವನ್ನು ಕದಿಯುತ್ತೇನೆ. ಎರಡೂ ಕಡೆ ಕಳ್ಳತನ ಅನ್ನುವುದು ಒಂದೇ. ಒಬ್ಬ ಹೇಳಬಹುದು, ನಾನು ಕೇವಲ ಸೌತೆಕಾಯಿ ಕಳ್ಳ, ಅದೇನೋ ಅಂತಹ ಮಹಾ ಅಪರಾಧವಲ್ಲ ಎಂದು. ಆದರೆ ನ್ಯಾಯದ ದೃಷ್ಟಿಯಲ್ಲಿ ಇಬ್ಬರೂ ಅಪರಾಧಿಗಳೇ. ನಾವು ಹೀಗೆ ಯೋಚಿಸಬಹುದು, ನನ್ನಲ್ಲಿ ಕಳ್ಳತನದ ಪ್ರವೃತ್ತಿ ಇದೆ ನಿಜ, ಆದರೆ ನಾನು ವಜ್ರದಂತಹ ವಸ್ತುವನ್ನೇನು ಕದಿಯುವುದಿಲ್ಲ, ಕೇವಲ ಸೌತೆಕಾಯಿ ಕದಿಯುತ್ತೇನೆ. ಇದು ನಮ್ಮನ್ನು ನಾವೇ ವಂಚಿಸಿಕೊಳ್ಳುವ ಕ್ರಮ. ಒಬ್ಬ ವ್ಯಕ್ತಿ ಏನು ಕದ್ದರೂ ಕಳ್ಳನೇ. ಮೇಲೆ ಮಾಡ್ತೇನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಯಾರದು? ನಾನು ಅಂತ ಹೇಳಿದ್ರು ಗಾಯತ್ರಿ ಯಾರು? ನೀವು ನಿನ್ನೆ ಓದಿದ್ದೀರಲ್ಲ ಮಾತಾಜಿ, ಲೈನ್ ಪ್ರಕಾರ ಬರ್ತೇನೆ. ಎಲ್ರೂ ಯಾರು ಓದಿ- ಇಲ್ಲದಿದ್ರೆ ಮತ್ತೆ ಓದುವ. ಎಲ್ರೂ ಓದಿದ್ರು. ಲತಾ ಪೂಜಾರಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದಿ. ಒಂದ್ ನಿಮಿಷ ಜಯಪತಾಕ ಸ್ಕ್ರೀನ್ ಮೇಲೆ ಸ್ವಾಮಿ ಮಾಡ್ತೇನೆ. ಅಂದರೆ ಮೇಲೆ ಜಯಪತಾಕ ಸ್ವಾಮಿ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಗೃಹಸ್ಥ ಜೀವನ ಎಂದರೆ ಸೌತೆಕಾಯಿ ಕದಿಯುವುದಕ್ಕೆ ಅನುಮತಿ ಕೊಟ್ಟ ಹಾಗೆ. ಪ್ರಭುಪಾದ: ಹೌದು, ವ್ಯಭಿಚಾರ ಮಾಡುವವನು ಹೀರಾಚೋರ, ಗೃಹಸ್ಥನಾದವನು ಕೀರಚೋರ, ಅಷ್ಟೇ ವ್ಯತ್ಯಾಸ. ಹರಿಶೌರಿ ಕೃತಕವಾಗಿ ಸರ್ವಸಂಗ ಪರಿತ್ಯಾಗ ಮಾಡುವುದು ಕೂಡ ವಿಷಯ ಶಕ್ತಯೇ ಎಂದು ವಿಚಾರಿಸಿದನು. ಈ ಬಗ್ಗೆ ಶಿಷ್ಯರಲ್ಲಿ ವಿಭಿನ್ನ ಅಭಿಪ್ರಾಯಗಳಾಗಿದ್ದವು. ಆದುದರಿಂದಲೇ ಪ್ರಭುಪಾದರು ಈ ವಿಷಯವನ್ನು ಸ್ಪಷ್ಟಪಡಿಸಬೇಕೆಂದು ಅವರ ಅಪೇಕ್ಷೆ ಆಗಿತ್ತು. ಏಕೆಂದರೆ ಪ್ರಭುಪಾದರು ತಮಗೆ ಏನೋ ಹೇಳಿದ್ದನ್ನು ಅವರು ಸಾರ್ವತ್ರಿಕ ಎಂದು ಬಾರದಲ್ಲ. ಪ್ರಭುಪಾದ ಪರಿತ್ಯಾಗ ಎನ್ನುವುದು ಕೃತಕವಲ್ಲ, ಅದೊಂದು ಪರಿಕ್ರಮ. ವಿಷಯ ಸಕ್ರಿಯವಾಗಿ ನಿಧಾನವಾಗಿ ಬಿಡುತ್ತಾ ಹೋಗಬೇಕು. ಇದೊಂದು ಪ್ರಕ್ರಿಯೆ. ಆರೋಗ್ಯಧಾಮದಲ್ಲಿ ಕೃತಕ ಈಜು ಮಾಡಿಸಲಾಗುತ್ತದೆ, ಹೌದು ತಾನೇ. ಆದರೆ ಈ ಕೃತಕ ಈಜು ನಿಜವಾದ ಈಜಲ್ಲ. ಆದರೆ ಈಜಿನ ಅಭ್ಯಾಸಕ್ಕಾಗಿ ಇದನ್ನು ಮಾಡಬೇಕಾಗುತ್ತದೆ. ದಯಾನಂದ: ಆದರೆ ಕೆಲವು ಸಾರಿ ಸನ್ಯಾಸ ಸ್ವೀಕಾರ ಮಾಡಿದವರು ಅಹಂಕಾರದಿಂದ ಬೀಗುತ್ತಾರೆ, ಹೀಗೆ ಯಾಕೆ ಆಗುತ್ತದೆ? ಪ್ರಭುಪಾದ: ಪರಿತ್ಯಾಗ ಎನ್ನುವುದನ್ನು ಅಭ್ಯಾಸದಿಂದ ಸಾಧಿಸಬೇಕಾಗುತ್ತದೆ. ಪ್ರತಿಯೊಬ್ಬರು ಮಂಗಳಾರತಿಗೆ ಬರಬೇಕು, ಇದು ಕಡ್ಡಾಯ. ಬರದಿದ್ದರೆ ಅವನಿಗೆ ಪ್ರಸಾದ ಸಿಗುವುದಿಲ್ಲ. ನಿಮಗೆ ಕಾಯಿಲೆಯಾಗಿದ್ದರೆ ನೀವು ತಿನ್ನಬಾರದು. ಮಂಗಳಾರತಿ ಸಮಯದಲ್ಲಿ ನಿದ್ದೆ ಮಾಡುವ ಹಾಗಿಲ್ಲ. ಕಾಯಿಲೆಯಾದ ಮೇಲೆ ನಿದ್ದೆ ಹೇಗೆ ಬರುತ್ತದೆ? ಪ್ರಸಾದದ ಸಮಯದಲ್ಲಿ ಸಿಕ್ಕಾಪಟ್ಟೆ ತಿನ್ನುವಂತೆ ಇಲ್ಲ. ಗೃಹಸ್ಥ ಮತ್ತು ಸನ್ಯಾಸಿಯ ನಡುವೆ ಸ್ಪಷ್ಟವಾದ ಪ್ರತ್ಯೇಕತೆಯನ್ನು ಪ್ರಭುಪಾದರು ಗುರುತಿಸುತ್ತಾರೆ ಎನ್ನುವುದು ಶಿಷ್ಯರ ನಿರೀಕ್ಷೆಯಾಗಿತ್ತು. ಆದರೆ ಪ್ರಭುಪಾದರು ಒಬ್ಬ ಭಕ್ತ ಹೊಂದಬೇಕಾದ ಗುಣ ಯಾವುದು, ಆತನ ಆಚರಣೆಯ ಮಾರ್ಗ ಹೇಗಿರಬೇಕು ಎನ್ನುವುದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತನಾಡಿದರು. ಇನ್ನೊಂದು ದಿನ ಮುಂಜಾನೆ ಹವಾ ಸೇವನೆಗೆ ಹೋಗಿದ್ದಾಗ ಹೃದಯಾನಂದ ಗೋಸ್ವಾಮಿಯವರು ಸನ್ಯಾಸಿಗಳ ನಡುವೆ ನಡೆದ ಚರ್ಚೆಯನ್ನು ಪ್ರಭುಪಾದರಿಗೆ ಹೇಳಿದರು. ಹೃದಯಾನಂದ: ಬೋಧಕರಿಗೆ ನಗರ ಕೇಂದ್ರಗಳನ್ನು ಹೊಂದುವುದು ಒಳ್ಳೆಯದು ಎಂದು ನಾವು ಯೋಚಿಸುತ್ತಿದ್ದೇವೆ. ನಮ್ಮ ಜಮೀನಿನಲ್ಲಿ ಸ್ತ್ರೀಯರು ಮತ್ತು ಮಕ್ಕಳು ಇರುವುದು ಒಳ್ಳೆಯದು. ಅಲ್ಲಿ ಅವರು ಮಾಡಬೇಕಾದ ಕೆಲಸ ಕಡಿಮೆ. ತಮಗೆ ಬೇಕಾದ ಆಹಾರವನ್ನು ತಾವು ತಯಾರಿಸಿಕೊಳ್ಳಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಧನ್ಯವಾದ ರಾಜು ಮಾತಾಜಿ. ಪ್ರಭುಜಿ. ಹರೇ ಕೃಷ್ಣ. ರಾಜು ಪ್ರಭುಜಿ
ಓದ್ತೀರಾ? ಎಸ್ ಮಾತಾಜಿ, ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಓದಿ ಹಲೋ, ಹರೇ ಕೃಷ್ಣ. ಓದಿ. ಇಲ್ಲಿಂದ ಓದ್ಲ ಮಾತಾಜಿ? ಪ್ರಭುಪಾದ. ಓಕೆ ಮಾತಾಜಿ. ಪ್ರಭುಪಾದ, ನಿಜ ಜಮೀನುಗಳಲ್ಲಿ ಅವರು ವಾಸಿಸಬಹುದು, ಸ್ವಲ್ಪ ಕೈ ಕಸುಬನ್ನು ಮಾಡಬಹುದು, ಗುರು ಕೃಪಾಸ್ವಾಮಿ. ಆದರೆ ಅವರು ಅದನ್ನು ಮಾಡುವುದಿಲ್ಲ. ಶ್ರೀಲ ಪ್ರಭುಪಾದ ಮಾಡದಿದ್ದರೆ ನೀವು ಅವರನ್ನು ಜಮೀನಿಗೆ ಸೇರಿಸಬೇಡಿ. ಅವರು ನಿಯಮಗಳನ್ನು ಅನುಸರಿಸುವುದಿಲ್ಲ ಎಂದರೆ ಅವರನ್ನು ಸೇರಿಸಿ ಏನು ಪ್ರಯೋಜನ? ಇನ್ನೊಬ್ಬ ಸನ್ಯಾಸಿ, ಗೃಹಸ್ಥರು ದೊಡ್ಡ ಸಂಖ್ಯೆಯಲ್ಲಿ ಸಾಮೂಹಿಕವಾಗಿ ಜೀವಿಸತೊಡಗಿದಾಗ ಅದು ಒಂದು ಸೋಮಾರಿತನ ಅವರನ್ನು ಆವರಿಸುತ್ತದೆ. ಆದರೆ ಬ್ರಹ್ಮಚಾರಿಗಳು ಒಟ್ಟಿಗೆ ಬೋಧನೆಯಲ್ಲಿ ತೊಡಗಿದಾಗ ಅವರು ಎಷ್ಟೇ ಜನ ಇರಲಿ, ಒಂದು ಬಗೆಯ ಜೀವಂತಿಕೆ ಅವರಲ್ಲಿ ಕಂಡು ಬರುತ್ತದೆ. ಪ್ರಭುಪಾದ, ಒಟ್ಟಿನಲ್ಲಿ ಪ್ರತಿಯೊಬ್ಬರು ತೊಡಗಿಸಿಕೊಳ್ಳಬೇಕು. ಒಂದು ನಿಮಿಷ ಮಾತಾಜಿ, ಒಂದು ಕಾಲ್ ಬಂತು, ಅದಕ್ಕೆ ತೊಡಗಿಸಬೇಕು ಅಷ್ಟೇ. ಸೋಂಬೇರಿ ಜೀವನ ಕೊಡದು. ಸೋಮಾರಿತನವನ್ನು ಯಾವತ್ತೂ ಪ್ರೋತ್ಸಾಹಿಸಬೇಡಿ. ನೀವು ಕೆಲವು ಸೋಮಾರಿಗಳನ್ನು ಸಾಕಿದರೂ ಸಾಕು, ಇಡೀ ವಾತಾವರಣ ಹಾಳಾಗಿ ಹೋಗುತ್ತದೆ. ಶಿಷ್ಯ, ಶ್ರೀಲ ಪ್ರಭುಪಾದರೆ, ಒಂದು ಸಾರಿ ನೀವು ನಮ್ಮ ಸಂಘ ಪ್ರೇಮಿಗಳ ಸಂಘವಲ್ಲ ಎಂದು ಹೇಳಿದ್ದೀರಿ. ಆದರೆ ನಮ್ಮಲ್ಲಿ ಇಂತಹ ಪ್ರಕರಣಗಳು ನಡೆಯುತ್ತಲೇ ಇವೆ. ತಮ್ಮ ಇಬ್ಬರು ಶಿಷ್ಯರನ್ನು ಉಲ್ಲೇಖಿಸಿ ಪ್ರಭುಪಾದರು ನುಡಿದರು. ಹೌದು, ಬೃಂದಾವನದಲ್ಲೇ ನಾನೇ ನೋಡಿದ್ದೇನೆ. ಬೇರೆ ಆಕ್ಷೇಪಣೆಗಳು ಮೇಲೆದ್ದವು. ಒಬ್ಬ ನಾಯಕ ಸ್ತ್ರೀಯರನ್ನು ಮಕ್ಕಳನ್ನು ನೋಡಿಕೊಳ್ಳುವುದು ದೇವಾಲಯದ ಹೊಣೆಯಾಗಬಾರದು, ಗಂಡಂದಿರ ಹೊಣೆಯಾಗಬೇಕು ಎಂದು ವಾದಿಸತೊಡಗಿದ. ಬ್ರಹ್ಮಚಾರಿಗಳು ಪುಸ್ತಕಗಳನ್ನು ಮಾರಿ ಉಳಿದ ಹಣ ಹೆಂಗಸರು ಮತ್ತು ಮಕ್ಕಳ ರಕ್ಷಣೆಗೆ ವಿನಿಯೋಗವಾಗುತ್ತಿದೆ ಎಂಬ ಆಕ್ಷೇಪಣೆ ಬಂತು. ಎಲ್ಲದಕ್ಕೂ ಪ್ರಭುಪಾದರು ತಾತ್ವಿಕ ನೆಲೆಯಲ್ಲಿ ವ್ಯಾವಹಾರಿಕ ದೃಷ್ಟಿಯಿಂದ ಉತ್ತರಿಸಿದರು. ದೋಷಗಳು ಏನೇ ಇದ್ದರೂ ಅವನ್ನು ಸರಿಪಡಿಸಬೇಕು. ಭೋಗಾಸಕ್ತಿ, ಸೋಮಾರಿತನ, ದೇವಾಲಯದ ಕಾರ್ಯಕ್ರಮಗಳಿಗೆ ಬರದಿರುವುದು ಇವೆಲ್ಲ ಅಕ್ಷಮ್ಯ ಅಪರಾಧಗಳು. ಈ ಅಪರಾಧಗಳನ್ನು ನಾವು ಯಾವ ಗುಂಪು ಮಾಡಿದರೂ ಅಕ್ಷಮ್ಯವೇ. ಮಾಯಾಪುರಕ್ಕೆ ಬಂದು ಹೊಸದರಲ್ಲಿ ತಮ್ಮ ಪತ್ರ ವ್ಯವಹಾರವೊಂದರಲ್ಲಿ ಶ್ರೀಲ ಪ್ರಭುಪಾದರು ಇದೇ ವಿಷಯವನ್ನು ಪ್ರಸ್ತಾಪಿಸಿದರು. ಮಿಸ್ಟರ್ ಚಟರ್ಜಿ ಎನ್ನುವ ಒಬ್ಬ ವ್ಯಕ್ತಿ ಕಲ್ಕತ್ತಾದಿಂದ ಪ್ರಭುಪಾದರಿಗೆ ಪತ್ರ ಬರೆದು ತಾವು ಚೈತನ್ಯ ಮಹಾಪ್ರಭುಗಳ ಆರಾಧನೆಯನ್ನು ಜನತೆಗೆ ಬೋಧಿಸುತ್ತಿರುವುದಾಗಿಯೂ ತಾವು ಬರೆದ ಲೇಖನಗಳನ್ನು ಶ್ರೀಲ ಪ್ರಭುಪಾದರಿಗೆ ತೋರಿಸಲು ಕಾತರರಾಗಿರುವುದಾಗಿಯೂ ತಿಳಿಸಿದರು. ಅದೇ ಪತ್ರದಲ್ಲಿ ಮಿಸ್ಟರ್ ಚಟರ್ಜಿ ಬರೆದಿದ್ದರು, ನನ್ನ ಸಿದ್ಧಾಂತವಿಷ್ಟೇ. ನಾವು ನಮ್ಮ ದೇವರಾದ ಗೌರಾಂಗನನ್ನು ನೋಡಬೇಕಾದರೆ ಸನ್ಯಾಸವನ್ನು ಸ್ವೀಕರಿಸಬೇಕು. ಗೃಹಸ್ಥರಾದವರು ಪುರುಷೋತ್ತಮ ಪರಮ ಪುರುಷನು ನಾಮ ಸಂಕೀರ್ತನದಿಂದ ಪಡೆಯಬಹುದು. ಸ್ವಲ್ಪ ಮೇಲೆ ಮಾತಾಡಿ. ಶ್ರೀಲ ಪ್ರಭುಪಾದರು ಆ ವ್ಯಕ್ತಿಯನ್ನು ಪ್ರೋತ್ಸಾಹಿಸಿ ಒಂದು ಪತ್ರ ಬರೆದರು. ನಿಮ್ಮ ಹರೇ ಸಿದ್ಧಾಂತ ಕೃಷ್ಣ ಚೆನ್ನಾಗಿದೆ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಇಲ್ಲಿ ಮಾಯಾಪುರದ ಸಭೆಯಲ್ಲಿ ಏನು ತೀರ್ಮಾನವಾಗ್ತದೆ ಅಂದ್ರೆ, ಮಾಯಾಪುರದಲ್ಲಿ ಎಲ್ಲ ವರ್ಷಕ್ಕೊಮ್ಮೆ ಆಗುವ ಸಭೆಗೆ ಏನು ತೀರ್ಮಾನ ಆಗ್ತದೆ ಅಂತೇಳಿ ನೋಡ್ಬೇಕು. ಅದು 1 ವರ್ಷದವರಲ್ಲಿ ಮಾತ್ರ ಅಲ್ಲಿ ತೀರ್ಮಾನ ಕೊಡೋದು. 1 ವರ್ಷ ಆದ್ಮೇಲೆ ಇನ್ನೊಂದ್ಸಲ ಸಭೆ ಮತ್ತೆ ಬದಲಾವಣೆಯಲ್ಲಿ ಮಾಡೋದಾದ್ರೆ, ಹಾಗೆ ಜಿಬಿಸಿಯಲ್ಲಿ ಬಹುಮತದಿಂದ ಆ ಬಗ್ಗೆ ನಿರ್ಣಯ ತೆಗೆದುಕೊಳ್ಬೇಕು. ಜಿಬಿಸಿ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಾನು ಯಾವುದೇ ತೀರ್ಮಾನವನ್ನು ಕೂಡ ನೀಡಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ತೀರ್ಮಾನವನ್ನು ನೀಡಲು ಸಿದ್ಧನೂ ಇಲ್ಲ. ನನ್ನ ಆಕ್ಷೇಪಣೆ ಇಷ್ಟೇ, ಜಿಬಿಸಿಯನ್ನು ನಾನು ಮಾಡಿದ್ದು ವ್ಯವಸ್ಥಾಪನೆಯ ಹೊಣೆಗಾರಿಕೆಯನ್ನು ನನ್ನಿಂದ ಮುಕ್ತನಾಗ್ಬೇಕು ಅಂತೇಳಿ. ಆದ್ರೆ ಈಗ ನೋಡಿದ್ರೆ ಇಲ್ಲಿ ದೂರುಗಳ ಮೇಲೆ ದೂರುಗಳು ನನಗೆ ಬರ್ತಾ ಇದೆ. ಹೀಗಾದ್ರೆ ನನಗೆ ಹೇಗೆ ತಾನೇ ಶಾಂತಿ ಸಾಧ್ಯ ಆಗ್ತದೆ? ಆದುದರಿಂದ ಮಾಯಾಪುರದ ಸಭೆಗಾಗಿ ನಾನು ಕಾಯ್ತಾ ಇದ್ದೇನೆ. ಆ ಸಮಯದಲ್ಲಿ ಎಲ್ಲರೂ ಸೇರಿ ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಏನೇ ಅಭಿಪ್ರಾಯ ಭೇದವಿದ್ರೂ ಅದನ್ನು ಜಿಬಿಸಿಯ ಸಭೆಯಲ್ಲೇ ನಾವು ಚರ್ಚಿಸೋಣ. ಇಡೀ ಜಗತ್ತಿನ ಸಮಸ್ಯೆಗಳನ್ನು ಒಬ್ಬ ವ್ಯಕ್ತಿ ಹೇಗೆ ತಾನೇ ಅದನ್ನು ನಿರ್ವಹಿಸುವುದು ಸಾಧ್ಯ ಅಂತೇಳಿ ಹೇಳ್ತಾರೆ. ಜನವರಿ 17, 1976ರಂದು ಕಲ್ಕತ್ತಾದಿಂದ ಮಾಯಾಪುರಕ್ಕೆ ಹೋಗುವಾಗ ಮಾವಿನ ತೋಪಿನಲ್ಲಿ ಪ್ರಭುಪಾದರು ಸ್ವಲ್ಪ ಕಾಲ ವಿಶ್ರಾಂತಿ ಪಡೀತಾರೆ. ಅಲ್ಲಿ ಬೆಳಗಿನ ಉಪಹಾರವನ್ನು ಮುಗಿಸ್ತಾರೆ. ಹಣ್ಣು, ವಡೆ, ಕಡಲೆ ಬೀಜ ಮತ್ತು ಸಿಹಿ. ಇನ್ನು ಮಾಯಾಪುರ ತಲುಪಲೇ ಇಲ್ಲ. ಬಂಗಾಳದ ಗ್ರಾಮೀಣ ಪ್ರದೇಶವನ್ನು ನೋಡ್ತಾರೆ. ಅಲ್ಲಿಯ ಶಾಂತಿಪೂರ್ಣವಾದ ಆ ವಾತಾವರಣವನ್ನು ನೋಡಿ ಪ್ರಭುಪಾದರು ತುಂಬಾ ಸಂತೋಷ ಪಡ್ತಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಮಾಯಾಪುರದ ಚಂದ್ರೋದಯ ಮಂದಿರವನ್ನು ಅವರು ಪ್ರಭುಪಾದರು ಸೇರುವವರು ಇದ್ರು.
ಆಗ ದೇವೋತ್ತಮ ಪರಮ ಪುರುಷನನ್ನು ಪ್ರಭುಪಾದರು ಅಲ್ಲಿಯೇ ಆರಾಧಿಸುವವರು ಕೂಡ ಇದ್ರು. ಗೇಟಿನ ಬಳಿ 50 ಜನ ವಯಸ್ಕ ಶಿಷ್ಯರು ಇದ್ದರು. 30 ಮಂದಿ ಬಂಗಾಲಿ ಗುರುಕುಲ ಬಾಲಕರು ಪ್ರಭುಪಾದರನ್ನು ಕಾಯ್ತಾ ಅಲ್ಲಿ ನಿಂತಿದ್ರು. ಪ್ರವೇಶ ದ್ವಾರದ ಮೇಲೆ ಕಟ್ಟಿದ ಗೋಪುರದ ಮುಂದೆ ಪ್ರಭುಪಾದರು ಮೊಟ್ಟ ಮೊದಲು ಅಲ್ಲಿ ನಿಂತಿದ್ರು. 20 ಅಡಿ ಉದ್ದದ ದಪ್ಪನೆಯ ಹೂಮಾಲೆಯನ್ನು ಗೇಟಿನ ಮುಂದೆ ಕಟ್ಟಲಾಗಿತ್ತು. ಬ್ರಹ್ಮಾನಂದ ಗೋಸ್ವಾಮಿಯವರು ಅಲ್ಲೇ ನಿಂತಿದ್ರು. ಅವರ ಕೈಯಲ್ಲಿದ್ದ ಆ ರೇಷ್ಮೆಯ ಮೆತ್ತೆಯಲ್ಲಿ ಕತ್ತರಿ ಸಿದ್ಧವಾಗಿತ್ತು. ಕಾರಿನಿಂದ ಇಳಿದ ಪ್ರಭುಪಾದರು ಪ್ರಖರವಾದ ಸೂರ್ಯ ಪ್ರಕಾಶದಲ್ಲಿ ಮುಖ್ಯ ದ್ವಾರದ ಒಳಗೆ ಬರ್ತಾರೆ. ಕತ್ತರಿಯಿಂದ ಹೂಮಾಲೆಯನ್ನು ಕತ್ತರಿಸಿ ದ್ವಾರದ ಉದ್ಘಾಟನೆಯನ್ನು ಮಾಡ್ತಾರೆ. ಪ್ರಭುಪಾದರ ಮುಖದಲ್ಲಿ ಮುಗುಳ್ನಗೆ ಅರಳ್ತಾ ಇತ್ತು. ಬಾಗಿಲು ಹಿಂದಕ್ಕೆ ತಳ್ಳುತ್ತಾ ತೆರೆದುಕೊಂಡು ಎಲ್ಲರೂ ಜಯಘೋಷ ಮಾಡ್ತಾರೆ. ಕೀರ್ತನಾ ಗೋಷ್ಠಿಯೊಂದಿಗೆ ಪ್ರಭುಪಾದರು ತೆರೆದ ಗೇಟಿನಿಂದ ಒಳಗೆ ಹೋಗ್ತಾರೆ. ರಾಧಾ ಮಾಧವ ದೇವಾಲಯಕ್ಕೆ ನಡೆಯುವಾಗ ಪ್ರಭುಪಾದರು ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಅರಳಿ ನಿಂತ ಹೂಗಳು ಸಿಗ್ತದೆ. ಕುಡಿಕೆಗಳಿಂದ ಹೊರಚೆಲ್ಲುವ ಸುವಾಸನ ಭರಿತವಾದ ಧೂಮ. ಪ್ರಭುಪಾದರು ಬರುತ್ತಿರುವಂತೆ 2ನೇ ಮಹಡಿಯಿಂದ ಸ್ತ್ರೀಯರು ಸುರಿಯುತ್ತಿರುವ ಗುಲಾಬಿ ದಳಗಳ ಹೂಮಲೆ. ಮುಖ್ಯ ಮಂದಿರವನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು. ಕಿತ್ತಳೆ ಬಣ್ಣದ ಛತ್ರಿಯ ಕೆಳಗೆ ಶಿಷ್ಯರು ಮತ್ತು ಕೀರ್ತನಾ ಗೋಷ್ಠಿಯ ನಡುವೆ ನಡೆಯುತ್ತಿದ್ದ ಪ್ರಭುಪಾದರು ಯಶೋವಂತರು, ರಾಜವೈಭವಶಾಲಿಗಳು ಹಾಗೆ ಅಲ್ಲಿ ಕಾಣ್ತಾ ಇದ್ರು. ದೇವಾಲಯದ ಒಳಗಡೆ ಅನೇಕ ಹೂಗೊಚ್ಚಲಗಳನ್ನು ಮೇಲ್ಛಾವಣಿಯಿಂದ ಅದನ್ನು ಇಳಿಬಿಟ್ಟಿದ್ರು. ರಾಧಾ ಮಾಧವ ಸುವರ್ಣ ಮೂರ್ತಿಗಳ ಮುಂದೆ ನಿಂತು ಪ್ರಭುಪಾದರು ಪ್ರಣಾಮಗಳನ್ನು ಸಲ್ಲಿಸ್ತಾರೆ. ತಾವು ವೈಕುಂಠಕ್ಕೆ ಬಂದೆನೋ ಅಂತ ಹೇಳಿ ಅವರಿಗೆ ಅನಿಸ್ತಿತ್ತು. ಶಿಷ್ಯರು ಮಾಡಿದ ಈ ಸಿದ್ಧತೆಗಳನ್ನೆಲ್ಲ ಗಮನಿಸಿ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಮುಗುಳ್ನಗುತ್ತಾ ಇದ್ದಾನೆ ಅಂತೇಳಿ. ದಿನದ ಕೊನೆಯಲ್ಲಿ ಪ್ರಭುಪಾದರು ಅಂಗಮರ್ದನ ಮಾಡಿಸಿಕೊಳ್ತಿದ್ರು. ಆಗ ಅವರ ಸೇವಕ ಹರೀಶ್ ಅವರು ನಿವೃತ್ತಿಗೆ ಇದು ಒಳ್ಳೆಯ ಜಾಗ ಅಂತ ಹೇಳ್ತಾರೆ. ಅವರು ಬೃಂದಾವನ ಅಥವಾ ಮಾಯಾಪುರ ಇದನ್ನು ಬಿಟ್ರೆ ಬೇರೆ ಯಾವುದೂ ಇಲ್ಲ, ಇದು ಮಾತ್ರ ಖಂಡಿತ ಅಂತ ಹೇಳ್ತಾರೆ. ಮಧ್ಯಾಹ್ನ ಪ್ರಭುಪಾದರು ಮೈದಾನ ಮತ್ತು ಬಂಗಲೆಗಳನ್ನು ನೋಡಿಕೊಂಡು ಬರ್ತಾರೆ. ವಿಶಾಲವಾದ ಪ್ರಸಾದ ಶಾಲೆಯನ್ನು ನೋಡಿದಾಗ ಅವರಿಗೆ ತುಂಬಾ ಸಂತೋಷ ಆಗ್ತದೆ. 1200 ಜನ ಅಲ್ಲಿ ಕುಳಿತುಕೊಳ್ಬಹುದು ಅಂತೇಳಿ. ಇದನ್ನು ನೋಡಿದಾಗ ಮುಂಬೈ ನಗರದ ರೈಲ್ವೆ ನಿಲ್ದಾಣ ಅವರಿಗೆ ನೆನಪಾಗ್ತದೆ ಅಂತ ಹೇಳ್ತಾರೆ ಅವರು. ಆದ್ರೆ ಪಾಕಶಾಲೆಗೆ ಹೋಗಲು ನಿರ್ಮಿಸಿದ ಮೆಟ್ಟಿಲುಗಳು ಕೊಳಚೆ ಆಗಿರುವುದನ್ನು ಗಮನಿಸಿ ಅವರು ಖಾರವಾದ್ರು ಒಮ್ಮೆಲೆ. ಶಿಷ್ಯರು ಸಾಮಾನ್ಯವಾಗಿ ಮೆಟ್ಟಿಲುಗಳನ್ನು ಶುಚಿಯಾಗಿರುತ್ತದೆ ಎಂದು, ಆದರೆ ಇವತ್ತು ಇದನ್ನು ಶುಚಿ ಮಾಡುವಾತ ಜಪದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಪ್ರಭುಪಾದರಿಗೆ ಈಗ ಕೋಪ ಬರ್ತದೆ. ಅಷ್ಟೊತ್ತಿಗೆ ಅವರಿಗೆ ಕೋಪ ಹೋಯ್ತು. ಅಲ್ಲಿ ಜಪ ಮಾಡ್ತಿದ್ದಾನೋ, ಈ ಮೆಟ್ಟಿಲುಗಳನ್ನು ಶುಚಿ ಮಾಡಿ ಆಗಲೇ 300 ವರ್ಷಗಳಾಗಿವೆ ಅಂತ ಹೇಳ್ತಾರೆ. ಮೊದಲು ಶುಚೀಕರಣ, ಆಮೇಲೆ ಜಪದ ನೆಪದಲ್ಲಿ ಎಲ್ಲೋ ಅವನು ತೂಕಾಡಿಸ್ತಾ ಕೊಳ್ತಿರ್ಬೇಕು. ಅವಿವೇಕದಿಂದ ಏನಾದ್ರೂ ಅಪರಾಧಗಳು ಜರುಗಿದಾಗ ಅದನ್ನು ಒಬ್ಬ ವ್ಯಕ್ತಿ ಸರಿಪಡಿಸದೆ ಹೋದ್ರೆ ಅವಿವೇಕ ಆತನನ್ನು ಆವರಿಸಿಕೊಳ್ತದೆ ಅಂತ ಹೇಳಿ ಪ್ರಭುಪಾದರು ನೋಡಿದ್ದಾರೆ. ಆಮೇಲೆ ಶ್ರೀಲ ಪ್ರಭುಪಾದರು ಜಲಂಗಿಯ ದಂಡೆಯನ್ನು ಅಲ್ಲಿ ಹೋಗ್ತಾರೆ. ಅಲ್ಲಿಂದ ಹಳ್ಳಿಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿ ಬರುತ್ತಿದ್ದ ಆ ದೋಣಿಯನ್ನು ನೋಡ್ಬೇಕು ಅಂತೇಳಿ ಅವರ ಉದ್ದೇಶ. ಅಲ್ಲಿ ಬೋಧನೆ ಮತ್ತೆ ಪ್ರಯಾಣದ ಸರಳ ಜೀವನವನ್ನು ಪ್ರಭುಪಾದರು ಪ್ರಶಂಸಿಸಿ ಮಾತನಾಡ್ತಾರೆ. ಗೋಶಾಲೆಗೆ ಹೋಗಿ ಹಸು ಮತ್ತು ಕರುಗಳನ್ನು ನೋಡ್ತಾರೆ. ಇಸ್ಕಾನ್ನ ಕಬ್ಬಿನ ಗದ್ದೆಯಲ್ಲಿ ಬೆಳೆದಿದ್ದ ಕಬ್ಬಿನ ಹಾಲನ್ನು ಮತ್ತೆ 1 ಕಪ್ಪುನಷ್ಟು ಅವರು ಕುಡಿತಾರೆ. ಕಬ್ಬಿನ ಹಾಲು ಅದು ಆ ಸುಗ್ಗಿಯ ಮೊದಲ ಕಬ್ಬಿನ ಹಾಳಾಗಿತ್ತು. ಶ್ರೀಲ ಪ್ರಭುಪಾದರು ಗದ್ದೆಗಳಲ್ಲಿ ನಡೆದು ಮಾಯಾಪುರ ನಗರದ ನಿರ್ಮಾಣಕ್ಕಾಗಿ ಅಲ್ಲಿ ನಿಯೋಜಿತವಾಗಿದ್ದ ನಿವೇಶನಗಳನ್ನೆಲ್ಲ ನೋಡಿದ್ರು. ಎಲ್ಲಿ ಯಾವ ಭವನಗಳು ಬರ್ತದೆ ಎಂಬುದನ್ನು ಸುರಭಿ ವಿವರಿಸ್ತಾನೆ. ಈ ಯೋಜನೆಯನ್ನು ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಸಲ್ಲಿಸಿ ಅಗತ್ಯ ಭೂಮಿಯ ಮಂಜೂರಾತಿಗೆ ಕೋರಿಕೆ ಸಲ್ಲಿಸಬೇಕು ಅಂತ ಹೇಳಿ ಪ್ರಭುಪಾದರಲ್ಲಿ ಸೂಚನೆಯನ್ನು ಕೂಡ ಕೊಡ್ತಾರೆ. ಪ್ರಭುಪಾದರು ಮಾಯಾಪುರದ ನಗರದ ಬಗ್ಗೆ ಯಾವಾಗ್ಲೂ ಚಿಂತಿಸ್ತಿದ್ರು. ಕೆಲವು ದಿನಗಳಾದ ಮೇಲೆ ಪಶ್ಚಿಮ ಬಂಗಾಳದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ಪ್ರಭುಪಾದರು ಒಂದು ಪತ್ರವನ್ನು ಬರೆಯಲಿಕ್ಕೆ ಸಿದ್ಧ ಮಾಡ್ತಾರೆ. ಭೂಮಿಯ ಮಂಜೂರಾತಿಗೆ ಸಹಾಯ ಮಾಡಬೇಕು ಅಂತೇಳಿ ಅದರಲ್ಲಿ ಕೇಳಲಾಗಿತ್ತು. ಇಸ್ಕಾನ್ ಒಂದು ಧಾರ್ಮಿಕ ಸಂಸ್ಥೆ ಮಾತ್ರ ಎಂದು ಯಾರೂ ತಪ್ಪಾಗಿ ಭಾವಿಸಬಾರ್ದು. ಕೃಷ್ಣನು ಭಗವದ್ಗೀತೆಯಲ್ಲಿ ದೇಹಗಳು ನಾವಲ್ಲ ಅಂತ ಹೇಳಿದ್ದಾನೆ. ವೈಜ್ಞಾನಿಕವಾಗಿ ಇದು ಸತ್ಯ. ಇಸ್ಕಾನ್ ಸಂಸ್ಥೆ ಯಾವುದೇ ಧರ್ಮಕ್ಕೆ ಸಂಬಂಧಿಸುವುದು ಅಲ್ಲ. ಅಲ್ಲಿ ಮಾಯಾಪುರದಲ್ಲಿ ನಿಯೋಜಿತವಾಗಿರುವ ಕಾರ್ಯಕ್ರಮಗಳು ಅದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಆಧ್ಯಾತ್ಮಿಕ ಶಿಕ್ಷಣದಿಂದ ಪರಿಹರಿಸುತ್ತದೆ. ಹೀಗೆ ಅನೇಕ ಸಂಗತಿಗಳನ್ನು ಪ್ರಭುಪಾದರು ಕಾರ್ಯದರ್ಶಿಗೆ ಬರೆದ ತಮ್ಮ ಪತ್ರದಲ್ಲಿ ಪ್ರಸ್ತಾಪನೆ ಮಾಡ್ತಾರೆ.
ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಸಕ್ತಿ ಹುಟ್ಟಿಸಬಹುದಾದ ಕೆಲವು ಸಂಗತಿಗಳನ್ನು ಪ್ರಭುಪಾದರು ಪತ್ರದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿ ಉದಾಹರಣೆಗೆ ಅಂತೇಳಿ ಮಾಯಾಪುರದ ಯೋಜನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೊರದೇಶದ ಬಂಡವಾಳವನ್ನು ತೊಡಗಿಸಲಾಗುವುದು. ಮಾಯಾಪುರವು ಭಾರಿ ಪ್ರಮಾಣದಲ್ಲಿ ವಿದೇಶಿ ಪ್ರವಾಸಿಗಳನ್ನು ಆಕರ್ಷಿಸುತ್ತದೆ. ಮಾಯಾಪುರದ ನಿರ್ಮಾಣ ಮತ್ತು ನಿರ್ವಹಣೆಗಾಗಿ ಸಾವಿರಾರು ಜನ ಸ್ಥಳೀಯ ಕೆಲಸಗಾರರನ್ನು ತೊಡಗಿಸಿಕೊಳ್ಳಲಾಗ್ತದೆ. ಯೋಜನೆಯನ್ನು ಅವರು ವಿವರಿಸುತ್ತಾ ಬಗೆಯಂತೂ ಹುಚ್ಚು ಹಿಡಿಸುವಂತ ಆಗಿತ್ತು. ಅಲ್ಲಿ ಸಾಂಸ್ಕೃತಿಕ ಕೇಂದ್ರ ಭವನದ ಸುತ್ತ ಇಡೀ ನಿರ್ಮಾಣವು ಬಿಚ್ಚಿಕೊಳ್ಳುವುದು. ಮೊದಲ ಘಟ್ಟದಲ್ಲಿ ಕೇಂದ್ರೀಯ ಭವನ ಸಿದ್ಧ ಆಗ್ತದೆ. ಅದರಿಂದ ಜಗತ್ತಿನ ಬಹು ದೊಡ್ಡ ಖಗೋಳ ವೀಕ್ಷಣಾ ಕೇಂದ್ರ ನಿರ್ಮಾಣಗೊಳ್ಳುತ್ತದೆ. ಅದನ್ನು ಅರಿವಿನ ಮಂದಿರ ಅಂತೇಳಿ ಕರೀತಾರೆ. ಈ ಭವನದಲ್ಲಿ 30 ಅಂತಸ್ತುಗಳು ಇದ್ದವು. ಅವುಗಳಲ್ಲಿ ವಿಶ್ವದ ವಿಭಿನ್ನ ನೆಲೆಗಳ ಪ್ರದರ್ಶನ ಇದೆ. ಜೀವನದ ಯೋಗ್ಯವಾದ ಬೇರೆ ಬೇರೆ ನೆಲೆಗಳು, ಬೇರೆ ಬೇರೆ ಸೌರ ವ್ಯವಸ್ಥೆಗಳು, ಸರಿಯಾದ ಬೆಳಕಿನ ಸಜ್ಜಿಕೆಯೊಂದೇ ಅಲ್ಲಿ ವ್ಯವಸ್ಥಿತವಾದವು. ಅನೇಕ ಮಾದರಿಗಳನ್ನು, ವರ್ಣಚಿತ್ರ ಪಟಗಳನ್ನು ಮತ್ತೆ ಭಿತ್ತಿ ಚಿತ್ರಗಳನ್ನು ಅಲ್ಲಿ ಬಳಸಲಾಗ್ತದೆ. ಸಾರ್ವಜನಿಕರು ಏರಿ ಇಳಿಯುವ ಮೆಟ್ಟಲುಗಳ ಮೇಲೆ ಸಹಾಯದಿಂದ ಪ್ರತಿನಿತ್ಯ ನಡೆಯುವ ಈ ಪ್ರದರ್ಶನವನ್ನು ನೋಡಬಹುದು. ಖಗೋಳ ಭವನದಲ್ಲಿ ಪ್ರದರ್ಶಿಸಿದ ಎಲ್ಲಾ ಸಂಗತಿಗಳು ವೈದಿಕ ಸಾಹಿತ್ಯದಲ್ಲಿ ಕಾಣುವ ವೈಜ್ಞಾನಿಕ ಸಂಗತಿಗಳನ್ನು ಅದು ಅವಲಂಬಿಸಿರುವುದು. ವಿಶೇಷವಾಗಿ ಶ್ರೀಮದ್ ಭಾಗವತದ ಆಧಾರದ ಮೇಲೆ ಈ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಈ ಅರಿವಿನ ದೇವಾಲಯದ ಸುತ್ತ ಸುಂದರವಾದ ಕಾಲ್ದಾರಿಗಳು, ಪ್ರವೇಶ ದ್ವಾರಗಳು, ಕೈತೋಟಗಳು, ಜಲಸಂಗ್ರಹಗಳು ಕಾಣಿಸುವವು. 4 ಅಂತಸ್ತಿನ 1000 ಅಡಿ ಉದ್ದದ ಭವನ ಕೇಂದ್ರದ ಪ್ರದೇಶದಲ್ಲಿ 4 ಭಾಗಗಳಲ್ಲಿ ಕೂಡ ಇರ್ತದೆ. ಈ ಭವನದಲ್ಲಿ ಪ್ರಾಥಮಿಕ ಹಂತದಿಂದ ಸ್ನಾತಕೋತ್ತರ ಹಂತದವರೆಗೆ ಶಿಕ್ಷಣದ ಬೇರೆ ಬೇರೆ ವಿಷಯಗಳನ್ನು ಬೋಧಿಸಲಾಗ್ತದೆ. ಶ್ರೀಲ ಪ್ರಭುಪಾದರು ತಮ್ಮ ಪತ್ರದಲ್ಲಿ ಇಸ್ಕಾನ್ನ ಈ ಯೋಜನೆಗಾಗಿ ಭೂಮಿಯನ್ನು ಖರೀದಿಸುವ ವಿಷಯದಲ್ಲಿ ಉಂಟಾಗಿರುವ ತೊಡಕುಗಳನ್ನು ವಿವರಿಸ್ತಾರೆ. ಭೂಮಾಲೀಕರು ಮಾರುಕಟ್ಟೆ ಬೆಲೆಗಿಂತ ತುಂಬಾ ಹೆಚ್ಚಿನ ಬೆಲೆಯನ್ನು ಭೂಮಿಗೆ ಹೇಳ್ತಿದ್ರು. ಸರ್ಕಾರದ ಮಧ್ಯೆ ಪ್ರವೇಶ ಮಾಡಿ ಮಾರುಕಟ್ಟೆಯ ಬೆಲೆಗೆ ಈ ಭೂಮಿಯನ್ನು ಇಸ್ಕಾನ್ಗೆ ಕೊಡಿಸಿಕೊಟ್ರೆ, ಇಸ್ಕಾನ್ನ ಮಹತ್ವದ ಯೋಜನೆ ಏನು ಚೈತನ್ಯ ಮಹಾಪ್ರಭುಗಳ ಜನ್ಮ ದಿನವಾದ ಮಾರ್ಚ್ 16 ರಂದು 1976ರಲ್ಲಿ ಆಗ್ತದೆ ಅಂತ ಹೇಳ್ತಾರೆ. ಇಷ್ಟರ ಮಧ್ಯೆ ಇಲ್ಲಿ ಪ್ರಭುಪಾದರು ಸಾಧ್ಯವಾದಷ್ಟು ಭೂಮಿಯನ್ನು ಕೊಂಡುಕೊಳ್ಳಲು ವೈಯಕ್ತಿಕ ನೆಲೆಯಲ್ಲೂ ಕೂಡ ಅವರು ಪ್ರಯತ್ನವನ್ನು ಪಡ್ತಾರೆ. ಅಲ್ಲಿ ಮಾಯಾಪುರದ ನಗರ ನಿರ್ಮಾಣ ಯೋಜನೆಗೆ ಅಪಾರ ಮೊತ್ತದ ಹಣ ಬೇಕು. ಯೋಜನೆ ಪೂರ್ತಿಯಾಗಲು ಅನೇಕ ವರ್ಷಗಳ ಕಾಲಾವಧಿಯು ಕೂಡ ಬೇಕು. ಆದರೆ ಅದು ಪೂರ್ಣವಾದಾಗ ಚೈತನ್ಯ ಮಹಾಪ್ರಭುಗಳ ಮಹಿಮೆಗೆ, ಅನಂತವಾದ ಸಾಮರ್ಥ್ಯಕ್ಕೆ ಅದು ಪ್ರತೀಕವಾಗಿ ನಿಲ್ತಿತ್ತು ಅಂತ ಹೇಳ್ತಿದ್ರು. ವೈದಿಕ ಯುಗದ ಕಾಲಾತೀತವಾದ ಈ ಜ್ಞಾನದ ಆಧುನಿಕ ಅನುಸಂಧಾನಕ್ಕೆ ಸಾಕ್ಷಿಯಾಗಿ ಮಾಯಾಪುರ ಜಗತ್ ಪ್ರಸಿದ್ಧವಾಗಿ ಇತ್ತು. ವಿಶ್ವದಾದ್ಯಂತ ಜನರು ಅದನ್ನು ತನ್ನ ಕಡೆ ಸೆಳೆಯುತ್ತಿದ್ರು. ಪ್ರಭುಪಾದರು ತಮ್ಮ ಶಿಷ್ಯರಿಗೆ ವಿವರಿಸ್ತಿದ್ರು, ಒಬ್ಬ ಸನ್ಯಾಸಿ ಹಣದ ವ್ಯವಹಾರ ಮಾಡಬಹುದು ನಿಜ, ಆದ್ರೆ ಲಕ್ಷ್ಮಿಯನ್ನು, ಅಂದ್ರೆ ಆಕೆ ಐಶ್ವರ್ಯ ದೇವತೆ, ಸಂಪತ್ತಿನಿಂದ ಆಕೆಯನ್ನು ಗುರುತಿಸ್ತಾರೆ. ಲಕ್ಷ್ಮಿಯನ್ನು ನಾರಾಯಣನೊಂದಿಗೆ ಸೇರಿಸುವುದು ಆತನ ಕರ್ತವ್ಯ. ಲಕ್ಷ್ಮಿಯನ್ನು ಯಾವಾಗ್ಲೂ ಲಕ್ಷ್ಮೀನಾರಾಯಣ ಅಂತೇಳಿ ಹೇಳಿ ಅದರೊಟ್ಟಿಗೆ ಸೇರಿಸ್ಬೇಕು, ನಾರಾಯಣನೊಟ್ಟಿಗೆ ಅಂತೇಳಿ. ಬಡವನ ಮಾತನ್ನು ಯಾರು ಕೂಡ ಕೇಳುವುದಿಲ್ಲ ಎಂಬ ಹೇಳಿಕೆ ಇದು ನಿಜ. ಮಾಯಾಪುರದ ಬಯಲಿನಲ್ಲಿ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ್ ಅವರು ಪ್ರವಚನವನ್ನು ಮಾಡ್ತಾರೆ. ಎಂದರೆ ಯಾರು ಬರುವುದಿಲ್ಲ, ಅದರಲ್ಲೂ ಪಾಶ್ಚಾತ್ಯರು ಕೃಷ್ಣನ ಬಗ್ಗೆ ಕೇಳಬೇಕು ಎಂದರೆ ಅವರಿಗೆ ಆಕರ್ಷಕವಾದ ಅನುಕೂಲಕರವಾದ ವಾತಾವರಣ ಬೇಕು. ಅದಕ್ಕಾಗಿಯೇ ಮಾಯಾಪುರದ ನಿರ್ಮಾಣ ಎಲ್ಲಾ ಬಗೆಯ ಅನುಕೂಲಗಳನ್ನು ಹೊಂದಿರಬೇಕು ಎನ್ನುವುದು ಪ್ರಭುಪಾದರದು ಯೋಜನೆ. ಕೃಷ್ಣ ಪ್ರಜ್ಞೆಯ ಮಾನವೀಯತವಾದ, ತಾತ್ವಿಕವಾದ, ಕಲಾತ್ಮಕವಾದ ಅಭಿವ್ಯಕ್ತಿಯಿಂದ ಕ್ರಮೇಣ ಜಗತ್ತೇ ಅದರಲ್ಲಿ ಗಾಢವಾಗಿ ಪ್ರಭಾವಿತ ಆಗ್ತದೆ. ಇಲ್ಲಿ ಮಾಯಾಪುರದ ನಗರದ ಆ ನೀಲಿ ನಕ್ಷೆಯನ್ನು ತಯಾರಿಸಲು ಸುರಭಿಗೆ ಪ್ರಭುಪಾದರು ಹೇಳ್ತಾರೆ. ಸುರಭಿ ರಾತ್ರಿ ಎಲ್ಲಾ ಕೆಲಸ ಮಾಡ್ತಾರೆ. ಆರಂಭಿಕ ವಾಸ್ತು ಚಿತ್ರವೊಂದನ್ನು ಸಿದ್ಧಪಡಿಸ್ತಾರೆ. ಈ ನಗರದಲ್ಲಿ ಬ್ರಾಹ್ಮಣರು ಎಲ್ಲಿರ್ಬೇಕು, ಕ್ಷತ್ರಿಯರು ಎಲ್ಲಿರ್ಬೇಕು, ವೈಶ್ಯರು ಎಲ್ಲಿರ್ಬೇಕು, ಶೂದ್ರರು ಎಲ್ಲಿರ್ಬೇಕು ಅಂತ ಹೇಳಿ ಅದನ್ನು ಎಲ್ಲ ಗುರುತು ಮಾಡಲಾಗ್ತದೆ. ನಕ್ಷೆಯಲ್ಲಿ ದೇವಾಲಯಗಳು, ಶಾಲೆಗಳು, ರಸ್ತೆಗಳು, ಕಿರುಹಾದಿಗಳು, ವಾಸದ ಮನೆಗಳು, ಕುಟೀರಗಳು, ಕ್ರೀಡಾ ಭವನ, ವಿಮಾನ ನಿಲ್ದಾಣ, ಗಾಳಿ ರಾಟೆಗಳು, ನೀರಾವರಿ ವ್ಯವಸ್ಥೆಗಳು ಮತ್ತು ವ್ಯವಸಾಯದ ಜಮೀನುಗಳು ಎಲ್ಲವನ್ನು ಕೂಡ ಅದರಲ್ಲಿ ತೋರಿಸಲಾಗಿತ್ತು.
ಆಮೇಲೆ ಸುರಭಿ ನಕ್ಷೆಯನ್ನು ತಂದಾಗ ಪ್ರಭುಪಾದರು ಅಂಗಮರ್ದನ ಮಾಡಿಕೊಳ್ತಿದ್ರು. ಪ್ರಭುಪಾದರ ಸುವರ್ಣ ವರ್ಣದ ಶರೀರ ಸಾಸಿವೆ ಎಣ್ಣೆ ಬಳಿದಿದ್ದರಿಂದ ತಳ ತಳ ಅಂತೇಳಿ ಹೊಳಿತಿತ್ತು. ಹರೀಶ್ ಅವರಿ ಎಚ್ಚರದಿಂದ ಬಲವನ್ನೆಲ್ಲ ಉಪಯೋಗಿಸಿ ಅಲ್ಲಿ ಪ್ರಭುಪಾದರ ತಲೆ, ಬೆನ್ನು, ಎದೆ, ತೊಡೆಗಳನ್ನು ಒತ್ತುತ್ತಾ ಇದ್ದ. ಪ್ರಭುಪಾದರು ಮೌನವಾಗಿ ಸಮಾಧಾನ ಚಿತ್ತರಾಗಿ ಕುಳಿತಿದ್ರು. ಧ್ಯಾನದ ಮಗ್ನತೆಯಲ್ಲಿ ಅವರ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ರು. ಆದ್ರೆ ಸುರಭಿ ನಕ್ಷೆಯೊಂದಿಗೆ ಬಂದ ಕೂಡಲೇ ಪ್ರಭುಪಾದರು ಎಚ್ಚರಗೊಳ್ತಾರೆ. ಪ್ರಭುಪಾದರು ಆ ನಕ್ಷೆಯನ್ನು ಇಷ್ಟಪಟ್ಟು ಅದರ ಬಗ್ಗೆ ಸುಮಾರು 1 ಗಂಟೆ ತನಕ ಮಾತನಾಡ್ತಾರೆ. ಆಗ ಸುರಭಿ ಆ ನಕ್ಷೆಯನ್ನು ತಯಾರಿಸಿ ವೃತ್ತಿಪರ ವಾಸ್ತುಶಿಲ್ಪಿಗಾಗಿ ಸಂಪರ್ಕಿಸಬೇಕಾಗಿತ್ತು. ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳ ಗಮನಕ್ಕೆ ಕೂಡ ಅದನ್ನು ತರಬೇಕಾಗಿತ್ತು. ಮಾಯಾಪುರಕ್ಕೆ ಇದು ಬರುವ ಭಕ್ತರು ಕೂಡ ಈ ನಕ್ಷೆಯನ್ನು ನೋಡುವಂತೆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಬಹಳ ಕಾಲದ ಭವ್ಯವಾದ ಮಾಯಾಪುರ ನಿರ್ಮಾಣದ ಕನಸು ಈಗ ನನಸಾಗಲಿತ್ತು. ಉತ್ಸಾಹ ಹತ್ತಿರವಾದಂತೆ ಕೆಲವು ಸನ್ಯಾಸಿಗಳು ಆಗಮಿಸಿದರು. ಭಕ್ತರ ಪ್ರವಾಹ ಬರುವುದಕ್ಕೆ ಮೊದಲೇ ಬಂದರೆ ಶ್ರೀಲ ಪ್ರಭುಪಾದರೊಂದಿಗೆ ಹೆಚ್ಚು ನಿಕಟವಾಗಿ ಕೇಂದ್ರದ ಆ ಕೆಲವು ಸಮಯಗಳನ್ನು ಅಲ್ಲಿ ಕಲಿಬಹುದು ಅಂತ ಅಪೇಕ್ಷೆ ಅವರದ್ದು ಬೇರೆ. ಆ ಸನ್ಯಾಸಿಗಳ ನಡುವೆ ಸಾಮಾನ್ಯವಾಗಿ ಪ್ರಸ್ತಾಪಿತವಾಗುತ್ತಿದ್ದ ಬಹು ಮುಖ್ಯವಾದ ಸಂಗತಿ ಒಂದಿತ್ತು. ಇಸ್ಕಾನ್ ಸಂಸ್ಥೆಯಲ್ಲಿ ಗೃಹಸ್ಥರ ಪಾತ್ರದ ಬಗ್ಗೆ ಅಲ್ಲಿ ಉಂಟಾಗಿದ್ದ ವಾಗ್ವಾದವೇ ಆ ವಿಷಯ. ಅಂದ್ರೆ ಇಸ್ಕಾನ್ನಲ್ಲಿ ಗೃಹಸ್ಥರ ಪಾತ್ರವೇನು, ವಿರಕ್ತಿಯ ಹಾದಿಯಲ್ಲಿದ್ದ ಸನ್ಯಾಸಿಗಳು ಬ್ರಹ್ಮಚಾರಿಗಳ ಮೇಲೆ ಸ್ತ್ರೀಯರ ಮತ್ತು ಮಕ್ಕಳ ಪ್ರಭಾವದ ಪರಿಣಾಮ ಏನು. ಕೆಲವು ಸನ್ಯಾಸಿಗಳ ವಿಚಾರ, ಇಸ್ಕಾನ್ ಇನ್ನೂ ಹೆಚ್ಚು ವ್ಯವಸ್ಥಿತವಾದ ರಚನೆಯನ್ನು ಹೊಂದಬೇಕು. ವಿರಕ್ತರಾದ ಸನ್ಯಾಸಿಗಳು ಮತ್ತು ಗೃಹಸ್ಥರಾದ ಬೋಧಕರು ಇವರಲ್ಲಿ ಸ್ಪಷ್ಟವಾದ ಪ್ರತ್ಯೇಕತೆ ಇರಬೇಕು ಎನ್ನುವುದೇ ಆಗಿತ್ತು. ಅವರು ಈ ವಿಚಾರವನ್ನು ಶ್ರೀಲ ಪ್ರಭುಪಾದರ ಕಿವಿಗೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಪ್ರಭುಪಾದರು ಈಗ ಅವರಿಗೆ ಸರಿಯಾಗಿ ಮಾರ್ಗದರ್ಶನವನ್ನು ಮಾಡ್ತಾರೆ. ಒಂದು ಬೆಳಿಗ್ಗೆ ಅವರು ಸೇವನಕ್ಕೆ ಹೋಗುವಾಗ ಜಯಪತಾಕ ಸ್ವಾಮಿಯವರು ಸನ್ಯಾಸವನ್ನು ತೆಗೆದುಕೊಳ್ಳಲು ವ್ಯಕ್ತಿಗೆ ಇರಬೇಕಾದ ಅರ್ಹತೆಗಳ ಬಗ್ಗೆ ಪ್ರಭುಪಾದರನ್ನು ವಿಚಾರಿಸ್ತಾರೆ. ಸನ್ಯಾಸಿಯಾಗಬೇಕಾದ್ರೆ ಉಳಿದ 3 ಆಶ್ರಮಗಳನ್ನು ಈ ವ್ಯಕ್ತಿ ಉಳಿಸಿರ್ಲೇಬೇಕು. ಬ್ರಹ್ಮಚಾರಿಯಾಗಿ, ಗೃಹಸ್ಥನಾಗಿ ಮತ್ತೆ ವಾನಪ್ರಸ್ಥನಾಗಿ, ಕೊನೆಗೆ ಸನ್ಯಾಸಿ ಆಗ್ಬೇಕು. ಇವು ಒಂದರ ನಂತರ ಒಂದು. ಆದ್ರೆ ಸಮರ್ಥನಾದ ವ್ಯಕ್ತಿ ನೇರವಾಗಿ ಸನ್ಯಾಸವನ್ನು ಸ್ವೀಕರಿಸಬಹುದು. ಆ ಅರ್ಹತೆಯನ್ನು ಹೊಂದುವುದು ಕೂಡ ಒಂದು ತುಂಬಾ ಸುಲಭ. ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆದರೆ ತಕ್ಷಣ ನೀವು ಸನ್ಯಾಸಿ ಆಗುವ ಅರ್ಹತೆಯನ್ನು ಪಡೆಯುತ್ತೀರಿ ಅಂತ ಹೇಳ್ತಾರೆ. ಬ್ರಹ್ಮ ಭೂಯಾಯ ಕಲ್ಪತೆ ಅಂದ್ರೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ತೊಡಗಿಕೊಂಡ ಕೂಡಲೇ ನೀವು ಸನ್ಯಾಸಿಗಿಂತ 1 ಮೆಟ್ಲು ಮೇಲೆ ಹೇಳ್ತೀರಾ ಅಂತ ಹೇಳ್ತಾರೆ. ಹರಿಸೌರಿ ಎಂಬ ಗೃಹಸ್ಥರು ಪ್ರಭುಪಾದರನ್ನು ಪ್ರಶ್ನೆ ಮಾಡ್ತಾರೆ. ಕೃತಕವಾಗಿ ಸನ್ಯಾಸವನ್ನು ಸ್ವೀಕರಿಸಿದರೆ ಇಂದ್ರಿಯ ತೃಪ್ತಿಗಾಗಿ ಆ ವ್ಯಕ್ತಿ ಬೇರೆ ಮಾರ್ಗವನ್ನು ಹಿಡಿಯಬಹುದಲ್ಲವೇ ಅಂತ ಹೇಳಿ. ಆಗ ನಾವು ಏನನ್ನೇ ತಯಾರಿಸಿದ್ರು ಕೂಡ ಇಂದ್ರಿಯ ತೃಪ್ತಿಯಲ್ಲೇ ತೊಡಗಿದ್ದೇವೆ ಎಂದು ಅರ್ಥ. ನನ್ನ ಇಚ್ಛೆಯನ್ನು ನಾನು ಪೂರ್ಣವಾಗಿ ಗೊಳಿಸಿಕೊಳ್ಳಬೇಕಾಗಿದೆ. ಹಾಗೆಂದ ಕೂಡಲೇ ಅದು ಇಂದ್ರಿಯ ತೃಪ್ತಿಯ ಅಪೇಕ್ಷೆ. ನಾನು ಮರದ ಕೆಳಗೆ ಕುಳಿತುಕೊಳ್ಬಹುದು ಅಥವಾ ಅರಮನೆಯಲ್ಲಿ ಕುಳಿತುಕೊಳ್ಬಹುದು. ಮೂಲಭೂತ ತತ್ವ ಇಂದ್ರಿಯ ತೃಪ್ತಿ. ನಾನು ಆ ಹೊತ್ತು ಹೀರಾಚೋರ ಮತ್ತು ಕೀರಾಚೋರ ಈ ಬಗ್ಗೆ ಮಾತನಾಡ್ತಿದ್ದೆ ಅಲ್ಲವೇ. ಹೀರಾ ಅಂದ್ರೆ ವಜ್ರ, ಹೀರಾ ಅಂದ್ರೆ ಸೌತೆಕಾಯಿ ಎಂಬ ಯೋಚಿಸ್ತಿದ್ದಾನೆ. ನಾನು ಸೌತೆಕಾಯಿ ಮಾತ್ರ ಕದೀತೇನೆ. ಇನ್ನೊಬ್ಬ ಯೋಚಿಸ್ತಾನೆ, ನಾನು ಕದ್ರೆ ವಜ್ರವನ್ನೇ ಕದೀತೇನೆ ಅಂತ. 2 ಕಡೆ ಅದು ಕಳ್ಳತನವೇ ಅಲ್ಲವೇ ಅಂತ ಕೇಳ್ತಾರೆ. ಒಬ್ಬ ಹೇಳ್ಬೋದು, ನಾನು ಕೇವಲ ಸೌತೆಕಾಯಿ ಕಲ್ಲ ಅಂತ ಹೇಳಿ, ಅದೇನು ಮಹಾ ಅಪರಾಧ ಅಲ್ಲ ಅಂತೇಳಿ ಅವನು ಎನಿಸ್ಬಹುದು. ಆದ್ರೆ ನ್ಯಾಯದ ದೃಷ್ಟಿಯಲ್ಲಿ ಇಬ್ಬರು ಕೂಡ ಅಪರಾಧಿಗಳೇ. ನನ್ನಲ್ಲಿ ಕಳ್ಳತನದ ಪ್ರವೃತ್ತಿ ಇದೆ ನಿಜ, ಆದ್ರೆ ನಾನು ವಜ್ರದಂತ ವಸ್ತುವನ್ನೇ. ಹರೇ ಕೃಷ್ಣ. ಯಾರು? ಪಾರ್ವತಮ್ಮ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಕೇಳ್ಲಿಕ್ಕೆ ಏನಾದ್ರೂ ಇತ್ತಾ? ನಾನು ವಜ್ರದಂತಹ ವಸ್ತುವನ್ನೇನು ಕದಿಯುವುದಿಲ್ಲ, ಕೇವಲ ಒಂದು ಸೌತೆಕಾಯಿ ಮಾತ್ರ ಕದೀತೇನೆ. ಇದು ನಮ್ಮನ್ನು ನಾವೇ ವಂಚಿಸಿಕೊಳ್ಳುವಂತಹ ಕ್ರಮ. ಒಬ್ಬ ವ್ಯಕ್ತಿ ಏನೇ ವಸ್ತು ಕದ್ರೂ ಕೂಡ ಅವನು ಕಳ್ಳನೆ. ಈಗ ಜಯಪತಾಕ ಸ್ವಾಮಿ ಹೇಳ್ತಾರೆ, ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಗೃಹಸ್ಥ ಜೀವನ ಎಂದ್ರೆ ಸೌತೆಕಾಯಿ ಕದಿಯುವುದಕ್ಕೆ ಅನುಮತಿ ಕೊಟ್ಟ ಹಾಗೆಯಾ ಅಂತ ಕೇಳ್ತಾರೆ. ಅದಕ್ಕೆ ಪ್ರಭುಪಾದರು, ಹೌದು, ವ್ಯಾಭಿಚಾರ ಮಾಡುವವನು ಹೀರಚೋರ, ಗೃಹಸ್ಥನಾದವನು ಹೀರಚೋರ, ಅಷ್ಟೇ ವ್ಯತ್ಯಾಸ ಅಂತ ಹೇಳ್ತಾರೆ. ಹರಿಸೌರಿ ಕೃತಕವಾಗಿ ಸರ್ವಸಂಗ ಪರಿತ್ಯಾಗ ಮಾಡುವುದು ಕೂಡ ವಿಷಯ ಆಸಕ್ತಿಯಲ್ಲವೇ ಅಂತ ಹೇಳಿ ವಿಚಾರಿಸ್ತಾರೆ. ಈ ಬಗ್ಗೆ ಶಿಷ್ಯರಲ್ಲಿ ಬೇರೆ ಬೇರೆ ವಿಭಿನ್ನ ಅಭಿಪ್ರಾಯಗಳು ಇದ್ದವು.
ಆದುದರಿಂದ ಪ್ರಭುಪಾದರು ಈ ವಿಷಯದಲ್ಲಿ ಸ್ಪಷ್ಟಪಡಿಸ್ಬೇಕಂತ ಅವರ ಅಪೇಕ್ಷೆ ಆಗಿತ್ತು. ಏಕೆಂದ್ರೆ ಪ್ರಭುಪಾದರು ತಮಗೆ ಏನೋ ಹೇಳಿದನ್ನು ಅವರು ಸಾರ್ವತ್ರಿಕ ಎಂದು ಸಾರಬಾರದಲ್ಲ ಅಂತೇಳಿ. ಪ್ರಭುಪಾದರು ಪರಿತ್ಯಾಗ ಎನ್ನುವುದು ಅದು ಕೃತಕವಲ್ಲ, ಅದೊಂದು ಪರಿಕ್ರಮ. ವಿಷಯಾಕ್ಷತೆಯನ್ನು ನಾವು ನಿಧಾನವಾಗಿ ಬಿಡ್ತಾ ಹೋಗ್ಬೇಕು. ಇದೊಂದು ಪ್ರಕ್ರಿಯೆ. ಆರೋಗ್ಯಧಾಮದಲ್ಲಿ ಕೃತಕ ಈಜು ಮಾಡಿಸಲಾಗ್ತದೆ, ಅದು ಹೌದು ತಾನೇ. ಆದ್ರೆ ಈ ಕೃತಕ ಈಜು ನಿಜವಾದ ಈಜಲ್ಲ, ಆದ್ರೆ ಈಜಿನ ಅಭ್ಯಾಸಕ್ಕಾಗಿ ಇದನ್ನು ಮಾಡ್ಬೇಕು. ಆಗ ದಯಾನಂದ ಹೇಳ್ತಾರೆ, ಆದ್ರೆ ಕೆಲವು ಸಾರಿ ಸನ್ಯಾಸ ಸ್ವೀಕಾರ ಮಾಡಿದವರು ಕೂಡ ಅಹಂಕಾರದಿಂದ ಅದನ್ನು ಬೀಗುತ್ತಾರೆ, ಯಾಕೆ ಹೀಗೆ ಆಗ್ತದೆ ಅಂತ ಹೇಳಿ. ಆಗ ಪ್ರಭುಪಾದರು ಪರಿತ್ಯಾಗ ಎನ್ನುವುದನ್ನು ಅಭ್ಯಾಸದಿಂದ ಸಾಧಿಸಬೇಕಾಗ್ತದೆ. ಪ್ರತಿಯೊಬ್ಬರು ಮಂಗಳಾರತಿಗೆ ಬರಬೇಕು, ಇದು ಕಡ್ಡಾಯ. ಬರದಿದ್ರೆ ಅವನಿಗೆ ಪ್ರಸಾದವೇ ಸಿಗುವುದಿಲ್ಲ. ನಿಮಗೆ ಕಾಯಿಲೆ ಇದ್ರೆ ನೀವು ತಿನ್ನಬಾರದು. ಮಂಗಳಾರತಿ ಸಮಯದಲ್ಲಿ ನಿದ್ದೆ ಮಾಡುವ ಹಾಗಿಲ್ಲ. ಕಾಯಿಲೆಯಾದ ಮೇಲೆ ನಿದ್ದೆ ಹೇಗೆ ಬರ್ತದೆ? ಪ್ರಸಾದದ ಸಮಯದಲ್ಲಿ ಸಿಕ್ಕಾಪಟ್ಟೆ ತಿನ್ನುವಂತೆಯೂ ಇಲ್ಲ. ಗೃಹಸ್ಥ ಮತ್ತು ಸನ್ಯಾಸಿಯ ನಡುವೆ ಸ್ಪಷ್ಟವಾದ ಪ್ರತ್ಯೇಕತೆಯನ್ನು ಪ್ರಭುಪಾದರು ಅಲ್ಲಿ ಗುರುತಿಸ್ತಾರೆ. ಆಮೇಲೆ ಈ ಶಿಷ್ಯರದು ನಿರೀಕ್ಷೆ ಕೂಡ ಆಗಿತ್ತು. ಆದ್ರೆ ಪ್ರಭುಪಾದರು ಒಬ್ಬ ಭಕ್ತ ಹೊಂದಬೇಕಾದ ಗುಣ ಯಾವುದು, ಆತನ ಆಚರಣೆಯ ಮಾರ್ಗ ಹೇಗಿರ್ಬೇಕು ಎನ್ನುವುದರ ಬಗ್ಗೆ ಅಲ್ಲಿ ಹೆಚ್ಚು ಒತ್ತು ಕೊಟ್ಟು ಮಾತನಾಡಿದರು. ಇನ್ನೊಂದು ದಿನ ಮುಂಜಾನೆ ಹವಾ ಸೇವನೆಗೆ ಹೋಗಿದ್ದಾಗ ಅವರ ದಯಾನಂದ ಗೋಸ್ವಾಮಿ ಅವರು ಸನ್ಯಾಸಿಗಳ ನಡುವೆ ಬಗ್ಗೆ ಆ ಚರ್ಚೆಯನ್ನು ಪ್ರಭುಪಾದರಿಗೆ ಹೇಳಿದ್ರು. ಇಲ್ಲಿ ಹೃದಯಾನಂದ ಕೇಳ್ತಾನೆ, ಬೋಧಕರಿಗೆ ನಗರ ಕೇಂದ್ರಗಳನ್ನು ಹೊಂದುವುದು ಒಳ್ಳೆಯದು ಎಂದು ನಾವು ಯೋಚಿಸುತ್ತಿದ್ದೇವೆ. ನಮ್ಮ ಜಮೀನುಗಳಲ್ಲಿ ಸ್ತ್ರೀಯರು ಮತ್ತು ಮಕ್ಕಳು ಇರುವುದು ಒಳ್ಳೆಯದು. ಅಲ್ಲಿ ಅವರು ಮಾಡಬೇಕಾದ ಕೆಲಸ ಕಡಿಮೆ, ತಮಗೆ ಬೇಕಾದ ಆಹಾರವನ್ನು ತಾವು ತಯಾರಿಸಿಕೊಳ್ಳಲೂಬಹುದು. ಹರೇ ಕೃಷ್ಣ. ಟೈಮ್ ಆಯ್ತು. 206. ಸೋಮವಾರ ನೋಡೋಣ. 207 ತನಕ ಇಲ್ಲ, 206 ಒಂದೇ ಪೇಜ್. ಎಂತ ವಿವರಿಸ್ಬೇಕಾ ಬೇಡವಾ? ಒಂದು ಪೇಜ್ ಓದುವ, ಇದು ಸ್ವಲ್ಪ ಬೇಗನೆ ಆಗ್ತದೆ. ಪ್ರಭುಪಾದ ನಿಜ ಜಮೀನುಗಳಲ್ಲಿ ಅವರು ವಾಸಿಸಬಹುದು, ಸ್ವಲ್ಪ ಕೈ ಕಸುಬನ್ನು ಕೂಡ ಮಾಡಬಹುದು. ಗುರುಕೃಪ ಸ್ವಾಮಿ ಹೇಳ್ತಾರೆ, ಆದ್ರೆ ಅವರು ಅದನ್ನು ಮಾಡುವುದಿಲ್ಲ ಶ್ರೀಲ ಪ್ರಭುಪಾದ್ರೆ ಅಂತ ಹೇಳ್ತಾರೆ. ಪ್ರಭುಪಾದರು ಮಾಡದಿದ್ರೆ ನೀವು ಅವರನ್ನು ಜಮೀನಿಗೆ ಸೇರಿಸಬೇಡಿ. ಅವರು ನಿಯಮಗಳನ್ನು ಕೂಡ ಅನುಸರಿಸುವುದಿಲ್ಲ ಎಂದ್ರೆ ಅವರನ್ನು ಸೇರಿಸಿ ಏನು ಪ್ರಯೋಜನ? ಆಗ ಇನ್ನೊಬ್ಬ ಸನ್ಯಾಸಿ ಹೇಳ್ತಾನೆ, ಗೃಹಸ್ಥರು ದೊಡ್ಡ ಸಂಖ್ಯೆಯಲ್ಲಿ ಸಾಮೂಹಿಕವಾಗಿ ಜೀವಿಸತೊಡಗಿ ಒಂದು ಸೋಮಾರಿತನವನ್ನು ಅವರಿಗೆ ಆವರಿಸ್ತದೆ. ಆದ್ರೆ ಬ್ರಹ್ಮಚಾರಿಗಳು ಒಟ್ಟಿಗೆ ಬೋಧನೆಯಲ್ಲಿ ತೊಡಗಿದಾಗ ಅವರು ಎಷ್ಟೇ ಜನ ಇರಲಿ ಒಂದೇ ಬಗೆಯ ಜೀವಂತಿಕೆ ಅವರಲ್ಲಿ ಕಂಡು ಬರ್ತದೆ ಅಂತ. ಪ್ರಭುಪಾದರು ಒಟ್ಟಿನಲ್ಲಿ ಪ್ರತಿಯೊಬ್ಬರು ತೊಡಗಿಕೊಳ್ಬೇಕು ಅಷ್ಟೇ. ಸೋಂಬಾರಿ ಅಂತ ಹೇಳಿ ಅದು ಆ ಜೀವನವೇ ಬರಬಾರದು. ಸೋಮಾರಿತನವನ್ನು ಯಾವತ್ತೂ ಪ್ರೋತ್ಸಾಹಿಸುವುದು ಬೇಡ. ಸೋಮಾರಿಗಳನ್ನು ಸಾಕಿದ್ರು ಸಾಕು, ಅದು ಇಡೀ ವಾತಾವರಣವೇ ಹಾಳಾಗಿ ಹೋಗ್ತದೆ. ಆಗ ಶಿಷ್ಯ ಹೇಳ್ತಾನೆ, ಶೀಲ ಪ್ರಭುಪಾದ್ರೆ ಒಂದು ಸಾರಿ ನೀವು ನಮ್ಮ ಸಂಘ ಪ್ರೇಮಿಗಳ ಸಂಘವಲ್ಲ ಅಂತ ಹೇಳಿದ್ದೀರಿ, ಆದ್ರೆ ನಮ್ಮಲ್ಲಿ ಇಂತಹ ಪ್ರಕರಣಗಳು ನಡೆಯುತ್ತಲೇ ಇವೆ. ತಮ್ಮ ಇಬ್ಬರು ಶಿಷ್ಯರನ್ನು ಉಲ್ಲೇಖಿಸಿ ಪ್ರಭುಪಾದ್ರೆ ಈಗ ಹೇಳ್ತಾರೆ, ಹೌದು, ವೃಂದಾವನದಲ್ಲಿ ನಾನು ನೋಡಿದ್ದೇನೆ. ಬೇರೆ ಆಕ್ಷೇಪಣೆಗಳು ಎಲ್ಲ ಮೇಲೆದ್ದಿದ್ದವು. ಒಬ್ಬ ನಾಯಕ ಸ್ತ್ರೀಯರನ್ನು ಮಕ್ಕಳನ್ನು ನೋಡಿಕೊಳ್ಳುವುದು ದೇವಾಲಯದ ಹೊಣೆ ಆಗ್ಬಾರ್ದು, ಗಂಡಂದಿರ ಅದು ಹೊಣೆ ಆಗ್ಬೇಕು ಅಂತ ಹೇಳಿ ವಾದಿಸ್ತಾರೆ. ಆಗ ವಾದಿಸತೊಡಗುತ್ತಾನೆ, ಬ್ರಹ್ಮಚಾರಿಗಳು ಪುಸ್ತಕಗಳನ್ನು ಮಾರಿ ಉಳಿದ ಹಣ ಹೆಂಗಸರು ಮತ್ತು ಮಕ್ಕಳ ರಕ್ಷಣೆಗೆ ವಿನಿಯೋಗ ಮಾಡ್ತಾನೆ ಅಂತೇಳಿ ಎಂಬ ಆಕ್ಷೇಪಣೆ ಕೂಡ ಇತ್ತು. ಎಲ್ಲದಕ್ಕೂ ಪ್ರಭುಪಾದರು ತಾತ್ವಿಕ ನೆಲೆಯಲ್ಲಿ ವ್ಯವಹಾರಿಕ ದೃಷ್ಟಿಯಿಂದ ಉತ್ತರಿಸ್ತಾರೆ. ದೋಷಗಳು ಏನೇ ಇದ್ರೂ ಅದನ್ನು ಸರಿಪಡಿಸ್ಬೇಕು. ಭೋಗಾಸಕ್ತಿ, ಸೋಮಾರಿತನ, ದೇವಾಲಯದ ಕಾರ್ಯಕ್ರಮಗಳಿಗೆ ಬರದಿರುವುದು, ಇವೆಲ್ಲ ಅಕ್ಷಮ್ಯ ಅಪರಾಧಗಳು. ಈ ಅಪರಾಧಗಳನ್ನು ಯಾವ ಗುಂಪು ಮಾಡಿದ್ರು ಅದು ಅಕ್ಷಮ್ಯವೇ. ಮಾಯಾಪುರಕ್ಕೆ ಬಂದ ಹೊಸದರಲ್ಲಿ ತಮ್ಮ ಪತ್ರ ವ್ಯವಹಾರ ಒಂದಕ್ಕೆ ಶ್ರೀಲ ಪ್ರಭುಪಾದರು ಇದೇ ವಿಷಯವನ್ನು ಪ್ರಸ್ತಾಪಿಸ್ತಾರೆ. ಮಿಸ್ಟರ್ ಚಟರ್ಜಿ ಎನ್ನುವ ಒಬ್ಬ ವ್ಯಕ್ತಿ ಕಲ್ಕತ್ತಾದಿಂದ ಪ್ರಭುಪಾದರಿಗೆ ಪತ್ರ ಬರೆದು, ತಾವು ಚೈತನ್ಯ ಮಹಾಪ್ರಭುಗಳ ಆರಾಧನೆಯನ್ನು ಜನತೆಗೆ ಬೋಧಿಸುತ್ತಿದ್ದೇನೆ, ಮತ್ತೆ ತಾನು ಬರೆದ ಲೇಖನಗಳನ್ನು ಶ್ರೀಲ ಪ್ರಭುಪಾದರಿಗೆ ತೋರಿಸ್ಲಿಕ್ಕೆ ಕಾತರರಾಗಿದ್ದೇನೆ ಅಂತ ಹೇಳಿ ತಿಳಿಸ್ತಾರೆ. ಅದೇ ಪತ್ರದಲ್ಲಿ ಮಿಸ್ಟರ್ ಚಟರ್ಜಿ ಬರೆದಿದ್ರು, ನನ್ನ ಸಿದ್ಧಾಂತವಿಷ್ಟೇ, ನಾವು ನಮ್ಮ ದೇವರಾದ ಗೌರಾಂಗನನ್ನು ನೋಡಬೇಕಾದ್ರೆ ಸನ್ಯಾಸವನ್ನು ಸ್ವೀಕರಿಸಬೇಕು. ಗೃಹಸ್ಥರಾದವರು ದೇವೋತ್ತಮ ಪರಮಪುರುಷನನ್ನು ನಾಮ ಸಂಕೀರ್ತನದಿಂದ ಪಡೆಯಬಹುದು. ಮತ್ತೆ ಶ್ರೀಲ ಪ್ರಭುಪಾದರು ಈ ವ್ಯಕ್ತಿಯನ್ನು ಪ್ರೋತ್ಸಾಹಿಸಿ ಪುನಃ ಒಂದು ಪತ್ರ ಬರೀತಾರೆ. ನಾಳೆ ನೋಡೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ದೀರಲ್ಲ?
ಎಲ್ಲರೂ ಹಾಕಿದೀವಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನು ಸೋಮವಾರ ಸಿಗೋಣ. ಆಯ್ತು ಮಾತಾಜಿ. ಹರೇ ಓಕೆ, ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ನೋಡಿ, ಎಲ್ಲರೂ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳಿದ್ರು, ಎಲ್ಲರೂ ಮಂಗಳಾರತಿಯಲ್ಲಿ ಜಾಯ್ನ್ ಆಗಿ ಸೋಮಾರಿತನ ಮಾಡಬೇಡಿ ಅಂತ ಹೇಳಿದ್ದಾರೆ. ಎಲ್ಲರೂ ಮಂಗಳಾರತಿ ನೋಡಿ ಆರತಿ ತಕೊಳ್ಳಿ. ಹರೇ ಕೃಷ್ಣ. ನಾವು ನೋಡ್ತೇವೆ ಮಾತಾಜಿ. ಓಕೆ, ನೋಡದಿದ್ದವರಿಗೆ ಹೇಳಿ.